ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ತಸ್ಯಾಂ ವಿಶುದ್ಧ ಕರ್ಣ ಶಿವವಾರ್ಹಿಗಾಹ್ಯ ಬದ್ಧ್ವಾಸನಂ ಜಿತಮರುನ್ ಮನಸಾ ಹೃತಾಕ್ಷಃ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪ ಏತದ್ ಧ್ಯಾಯನ್ಸ್ ತದವ್ಯವಹಿತೋ ವ್ಯಸೃಜತ್ ಸಮಾಧೌ. ಬದರಿಕಾಶ್ರಮದಲ್ಲಿ ಸ್ಫಟಿಕದಷ್ಟು ಶುಭ್ರವಾದ ಮತ್ತು ಶುಚಿಯಾದ ನೀರಿನಲ್ಲಿ ನಿಯಮಿತವಾಗಿ ಸ್ನಾನ ಮಾಡಿದ್ದರಿಂದ ಧ್ರುವ ಮಹಾರಾಜನ ಇಂದ್ರಿಯಗಳು ಸಂಪೂರ್ಣವಾಗಿ ಶುದ್ಧವಾದವು. ಅವನು ಆಸನ ಸ್ಥಿತಿಯನ್ನು ಸ್ಥಿರಗೊಳಿಸಿದನು. ಯೋಗ ಸಾಧನೆಯಿಂದ ಶ್ವಾಸಕ್ರಮವನ್ನು ಪ್ರಾಣವಾಯುವನ್ನು ನಿಯಂತ್ರಿಸಿಕೊಂಡನು. ಈ ಕ್ರಮದಿಂದ ಅವನ ಇಂದ್ರಿಯಗಳು ಪೂರ್ಣವಾಗಿ ನಿಗ್ರಹಗೊಂಡವು. ಬಳಿಕ ಆತನು ಭಗವಂತನ ಯಥಾರ್ಥ ಪ್ರತೀಕ ರೂಪವಾದ ಅರ್ಚಾ ವಿಗ್ರಹದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ಹೀಗೆ ಭಗವಂತನನ್ನು ಧ್ಯಾನಿಸುತ್ತಾ ಪೂರ್ಣ ಸಮಾಧಿ ಸ್ಥಿತಿಯನ್ನು ಪ್ರವೇಶಿಸಿದನು. ಓಂ ಜ್ಞಾನ. ಸೊ ಇಲ್ಲಿ ಧ್ರುವ ಮಹಾರಾಜರೀಗ ಬದರಿಕಾಶ್ರಮಕ್ಕೆ ಬಂದಿದ್ದಾರೆ. ಸೊ ಈಗ ಅವರು ಮೊದಲಿಗೂ ಕೂಡ ಧ್ರುವ ಮಹಾರಾಜರು ಅವ್ರನ್ನ ಅಪ್ಪನೇ ಕೇಳಿದ್ದು ಬೇರೆ ಹಿನ್ನೆಲೆ ಇತ್ತು. ಹಿಂದೆ ಅವ್ರು ಬಂದಾಗ ಚಿಕ್ಕ ಮಗುವಾಗಿ ಅವರು ಒಂದು ದ್ವೇಷ ಅಂದ್ರೆ ಒಂದು ಅವರ ಚಿಕ್ಕಮ್ಮ ಮಾಡಿದ ಅನ್ಯಾಯ, ಅದನ್ನು ಸೇಡು ಆಸುವ ಆ ಒಂದು ಭಾವದಲ್ಲಿ ಬಂದಿದ್ರು. ಮತ್ತೆ ಅವರು ಭಗವಂತನ ದರ್ಶನ ಪಡೆದರು. ಮತ್ತೆ ಆಗಲೂ ಸಹ ಅವರು ಇದೇ ರೀತಿ ಅವರು ಯಮ ನಿಯಮ ಆಸನ ಪ್ರಾಣಾಯಾಮ ಆಗಲೂ ಕೂಡ ಅಭ್ಯಾಸ ಮಾಡಿದ್ರು, ಚಿಕ್ಕ ಮಗುವಾಗಿದ್ದಾಗೂ ಕೂಡ. ಸೊ ಅವರು ಆಗ ಮಧುವನಕ್ಕೆ ಹೋಗಿದ್ರು. ಮಧುವನ ಬೃಂದಾವನದ 12 ಅರಣ್ಯಗಳಲ್ಲಿ ಒಂದು. ಸೊ ಆ ಮಧುವನದಲ್ಲಿ ಅವರು ಅಭ್ಯಾಸ ಮಾಡಿದ್ರು. ಆಗಲೂ ಕೂಡ ಅಲ್ಲಿ ಯಮುನೆಯಲ್ಲಿ ಅವರು ಅಲ್ಲಿ ಸ್ನಾನ ಮಾಡ್ತಾ ಮತ್ತೆ ಇದೇ ರೀತಿ ಯಮ ನಿಯಮ ಅಂದ್ರೆ ನಿಯಮಗಳು ಏನ್ ಮಾಡ್ಬೇಕು ಪಾಲಿಸ್ಬೇಕು, ಏನು ಪಾಲಿಸಬಾರದು, ಏನನ್ನು ಬಿಡಬೇಕು, ಡೂಸ್ ಅಂಡ್ ಡೋಂಟ್ಸ್. ಸೊ ಅಷ್ಟಾಂಗ ಯೋಗ ಅಂದ್ರೆ 8 ಅಂಗಗಳು: ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಸೊ 8 ಅಂಗಗಳು. ಸೊ ಮೊದಲಿಗೆ ಯಮ ನಿಯಮ. ಸೊ ಶ್ರೀಲ ಪ್ರಭುಪಾದರು ನಮಗೆ ಮತ್ತೆ 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 ಗುರ್ತು ಹೇಳ್ತಾ ಇರೋದು. ಸೊ ಪ್ರಾರಂಭ ಯಾವಾಗ ಆಗತ್ತೆ ಅಂದ್ರೆ ಆ ಯಮ ನಿಯಮಗಳನ್ನು ಪಾಲನೆ ಮಾಡೋದು ಪ್ರಾರಂಭ. ಸಾಮಾನ್ಯವಾಗಿ ಯೋಗಾಭ್ಯಾಸ ವಿಶ್ವ ಯೋಗ ದಿವಸ ಅಂತ ಕೂಡ ಇದೆ. ಸೊ ಎಲ್ಲರೂ ಎಲ್ಲೆಲ್ಲಿರ್ತಾರೋ ಅಲ್ಲೇ ಕುತ್ಕೊಂಡ್ಬಿಟ್ಟು ಅವರು ಯೋಗಾಭ್ಯಾಸ ಮಾಡ್ತಾ ಇದ್ದೀವಿ ಅಂತ ಮಾಡ್ತಾರೆ. ಓಕೆ, ಅದು ಒಂದು ರೀತಿಯ ಯೋಗ ಅಂದ್ರೆ ಅದರಲ್ಲಿ ಯೋಗ ಅಭ್ಯಾಸದ ಒಂದು ಅಂಗ ಆಸನ ಮತ್ತೆ ಪ್ರಾಣಾಯಾಮ. ಸೊ ಅವರು ಉದ್ದೇಶ ಬೇರೆ. ಉದ್ದೇಶ ಅವರದು ಏನೋ ಒಂದು ಭೌತಿಕವಾಗಿ ಏನೋ ಅವರ ಆರೋಗ್ಯವನ್ನು ಒಂದು ಸರಿಯಾಗಿ ಇಟ್ಕೊಳ್ಬೇಕು, ದೇಹದ ಇದು ಬಲ, ಮತ್ತೆ ಇಲ್ಲಾಂದ್ರೆ ಸ್ವಲ್ಪ ಇನ್ನ ಹೆಚ್ಚಾದ್ರೆ ಮಾನಸಿಕ ಸ್ವಲ್ಪ ಶಾಂತಿ ಸಿಗೋದು. ಸ್ವಲ್ಪ ಯಾಕಂದ್ರೆ ಭೌತಿಕ ಜಗತ್ತು ಅಂದ್ರೆ ಪರ್ಟಿಕ್ಯುಲರ್ ಕಲಿಯುಗ ಅಂದ್ರೆ ಬಹಳ ನಾವು ಇದರಲ್ಲಿದ್ದೇವೆ, ತಳಮಳದಲ್ಲಿದ್ದೇವೆ, ನಮ್ಮ ಮನಸ್ಸು ತುಂಬಾ ಗೊಂದಲದಲ್ಲಿದೆ. ಸೊ ಹಾಗಾಗಿ ಜನರಿಗೆ ಈ ಯೋಗ ಅಭ್ಯಾಸದಿಂದ ಏನೋ ಒಂದ್ ಸ್ವಲ್ಪ ಮನಃಶಾಂತಿ ಸ್ವಲ್ಪ ಸಿಗುತ್ತೆ, ಇಲ್ಲ ಸ್ವಲ್ಪ ದೇಹದ ಆರೋಗ್ಯ ಸ್ವಲ್ಪ ಒಳ್ಳೇದಾಗುತ್ತೆ. ಈ ಉದ್ದೇಶದಲ್ಲಿ ಪಾಲನೆ. ಆದರೆ ನಿಜವಾಗ್ಲೂ ಯೋಗಾಭ್ಯಾಸ ಅಂದ್ರೆ ಇಲ್ಲಿ ಹೇಳಿರೋದು ಯಮ ನಿಯಮ 8 ಅಂಗಗಳಿದೆ. ಮತ್ತೆ ಇದರ ಗುರಿ ಇದೆ: ಧ್ಯಾನಾವಸ್ಥಿತ ತದ್ಗಣಿತೇನ ಮನಸ ಪಶ್ಯಂತಿಯಂ ಯೋಗಿನಃ. ಅಂತಿಮ ಪರಿಪೂರ್ಣತೆ ಅಂದ್ರೆ ಆ ಒಂದು ಅಭ್ಯಾಸದಿಂದ ಭಗವಂತನ ದರ್ಶನ, ಭಗವಂತನ ಮೇಲೆ ಮನಸ್ಸು ಸಮಾಧಿ ಸ್ಥಿತಿಯನ್ನು ತಳ್ತಾ ಇದೆ. ಸೊ ಹೀಗೆ ಅದನ್ನು ಮಾಡಲಿಕ್ಕೆ ಸಾಮಾನ್ಯವಾಗಿ ಬಹಳ ವರ್ಷಗಳು ಬೇಕು, ಬಹಳ ಸಮಯ ಬೇಕು, ತುಂಬಾ ಒಂದು ಜೀವಾವಧಿ ದೊಡ್ಡದು ಬೇಕು. ಸೊ ಎನಿವೆ, ಸೊ ಈ ಅಭ್ಯಾಸ ನಾವು ಕೇಳ್ತಾ ಇರೋದು ಆ ಸಮಯ ಸತ್ಯಯುಗದಲ್ಲಿ ಇದು ವಿಧಾನ ಪ್ರತಿಯೊಬ್ಬರು ಮಾಡ್ತಾರೆ. ಕೃತೇಯ ಧ್ಯಾಯತೋ ವಿಷ್ಣು. ಕೃತಯುಗ ಸತ್ಯಯುಗದಲ್ಲಿ ಎಲ್ಲರೂ ಕೂಡ ಈ ರೀತಿಯ ಒಂದು ಅಭ್ಯಾಸದಲ್ಲಿ ತೊಡಗ್ತಾ ಇದ್ರು, ಯಾಕಂದ್ರೆ ಜೀವಾವಧಿ ದೊಡ್ಡದು. ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಕ್ಕೈ. ತ್ರೇತಾಯುಗದಲ್ಲಿ ಯಜ್ಞಗಳು ಮಾಡ್ತಾ ಇದ್ರು. ದ್ವಾಪರೇ ಪರಿಚರ್ಯಾಯ. ದ್ವಾಪರದ ಯುಗದಲ್ಲಿ
ದೊಡ್ಡ ದೊಡ್ಡ ಮಂದಿರಗಳಲ್ಲಿ ಭಗವಂತನ ಸೇವೆ, ವಿಗ್ರಹ ಆರಾಧನೆ, ಕಲೌತದ ಹರಿಕೀರ್ತನ. ಸೊ ಕಲಿಯುಗದಲ್ಲಿ ನಮಗೆ ಹರಿಕೀರ್ತನ. ಸೊ ಹಾಗೆ ಈ ವಿಧಾನಗಳಿವೆ, ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಆಗುವಂತ ವಿಧಾನ ಅಲ್ಲ, ಪ್ರತಿಯೊಬ್ಬರಿಗೂ ಆಗುವಂತ ವಿಧಾನ ಅಲ್ಲ. ಎಲ್ಲೋ ಒಬ್ಬರೋ ಇಬ್ಬರೋ ಇದರಲ್ಲಿ ಪರಿಪೂರ್ಣತೆ ಪಡಿಬಹುದು. ಈಗಲೂ ಹಿಮಾಲಯದಲ್ಲೋ ಇನ್ನೊಂದರಲ್ಲೋ ಆ ರೀತಿ ತೀರ್ಥಕ್ಷೇತ್ರದಲ್ಲಿ ಅಭ್ಯಾಸ ಮಾಡೋ ಒಂದು ಪ್ರಾಮಾಣಿಕ ಯೋಗಿಗಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಎಲ್ಲರಿಗೂ, ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ, ನಮಗೆ ಈ ನಗರದಲ್ಲಿ ಬೆಳೆದಿರೋದು ಈ ರೀತಿಯ ನಮ್ಮ ಇದರಲ್ಲಿ ನಮಗೆ ಅಸಾಧ್ಯ. ಸೊ ಎನಿವೆ, ಧ್ರುವ ಮಹಾರಾಜರು ಆ ಸಮಯದಲ್ಲಿ ಪ್ರತಿಯೊಂದು ಕಾಲ, ಪ್ರದೇಶ, ವ್ಯಕ್ತಿ ನೋಡ್ಬೇಕು, ಟೈಮ್, ಪ್ಲೇಸ್, ಸರ್ಕಮ್ಸ್ಟಾನ್ಸ್. ಸೊ ಹಾಗೆ ದೇಶ, ಕಾಲ, ಪಾತ್ರ, ಈ ಧ್ರುವ ಮಹಾರಾಜರು ಇದ್ದ ಸಮಯ, ಸೊ ಹಾಗೆ ಸೂಕ್ತವಾಗಿತ್ತು. ಅವ್ರು ಅಭ್ಯಾಸ ಮಾಡಿದ್ರು. ಅದ್ರ ಅಭ್ಯಾಸ ಮಾಡೋ ಮುಂಚೆ ಯಮ ನಿಯಮ ನಿಮಗ ಪಾಲನೆ ಮಾಡಿ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾರೆ, ಶುಚೌ ದೇಶೆ, ಒಂದು ಪವಿತ್ರ ಸ್ಥಳದಲ್ಲಿ ಮಾಡಬೇಕು. ಸೊ ಭಗವಂತನು ಅಲ್ಲೇನೋ ನೀವು ನಗರದಲ್ಲಿ ಮಾಡ್ಬೋದು, ನೀವೊಂದು ಇನ್ನೊಂದರಲ್ಲಿ ಮಾಡ್ಬೋದು, ಇಲ್ಲ, ಇದಾಗೋದಿಲ್ಲ. ಸಿಟಿ, ಈ ಜೀವನದಲ್ಲಿ ಆಗೋದಿಲ್ಲ. ಇದಕ್ಕೆ ಒಂದು ಏಕಾಂತ ಸ್ಥಳ, ಮತ್ತೆ ಮೊದಲಿಗೆ ಒಂದು ಈ ರೀತಿಯ ಒಂದು ತೀರ್ಥ ಕ್ಷೇತ್ರಗಳು, ಈ ಬದರಿಕಾಶ್ರಮ. ಹಿಂದೆ ಹೋಗಿದವರು ಮಧುವನ, ಬೃಂದಾವನ. ಈ ಬಾರಿ ಅವ್ರು ಹೋಗ್ತಾ ಇರೋದು ಬದರಿಕಾಶ್ರಮ. ಬದರಿಕಾಶ್ರಮ ಕೂಡ, ಅಲ್ಲಿ ಬದರಿಕಾಶ್ರಮ ಅಂದ್ರೆ ಅಲ್ಲಿ ಈಗ ವೇದವ್ಯಾಸ ಈಗಲೂ ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಬದ್ರಿನಾಥ, ಭಗವಂತನ ಬದ್ರಿನಾಥ, ಅಲ್ಲಿ ದಿವ್ಯಮೂರ್ತಿ ಅವರ ದೇವಾಲಯ ಇದೆ ಅಲ್ಲಿ, ಬದರಿಕಾಶ್ರಮ. ಸೊ ಅಲ್ಲಿ ಹೋಗಿದ್ದು ಅವರು. ಸೊ ಅಲ್ಲಿ ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ, ಸೊ ಅಲ್ಲಿ ಅವರು ಸ್ನಾನ ಮಾಡ್ತಾ ಇದ್ರು. ಅದರಿಂದ ಅವರು ನಿಯಮಿತವಾಗಿ ಸ್ನಾನ ಮಾಡೋದ್ರಿಂದ ಅವರ ಇಂದ್ರಿಯಗಳು, ಅವರ ನಿಗ್ರಹ ಬಂತು. ಸೊ ಯಮ ನಿಯಮ, ಬ್ರಹ್ಮಚರ್ಯ, ಈ ತರ ಬಹಳ ಬಹಳ ನಿಯಮಗಳಿದೆ. ಸೊ ಇದೆಲ್ಲ ಪಾಲನೆ ಮಾಡ್ಬೇಕು ಮೊದಲಿಗೆ. ಆಗ ನಮಗೆ ನೆಕ್ಸ್ಟ್ ಆಸನ, ಪ್ರಾಣಾಯಾಮ, ಅದರಲ್ಲಿ ನಾವು ಸ್ಥಿರವಾಗಬಹುದು. ಸೊ ಆಸನ, ಪ್ರಾಣಾಯಾಮ, ಆಸನ ಮತ್ತೆ ಪ್ರಾಣಾಯಾಮ ಅಂದ್ರೆ ಆಶ್ವಾಸ. ಸೊ ಧ್ರುವ ಮಹಾರಾಜು ಹೀಗೆ ಅಭ್ಯಾಸ ಮಾಡ್ತಾ ಅವರು ಹೇಳ್ತಾ ಇದ್ದಾರೆ. ನಂತರ ಅವರು ಭಗವಂತನ ಮೇಲೆ ಮನಸ್ಸನ್ನು ಇಡ್ಲಿಕ್ಕೆ. ಸೊ ಈ ಅಷ್ಟಾಂಗ ಯೋಗದಲ್ಲಿ ಅದರಲ್ಲೂ ಕೂಡ ಉದ್ದೇಶ ಭಗವಂತನ ಮೇಲೆ ಮನಸ್ಸು ನಿಲ್ಲಬೇಕು. ಸೊ ಏನೋ ಒಂದು ಶೂನ್ಯ, ಏನೋ ಒಂದು ಸೊನ್ನೆ, ಏನೋ ಒಂದು ಕೇವಲ ಒಂದು ಬೆಳಕು. ಸೊ ಈ ರೀತಿಯ ಧ್ಯಾನಗಳಿದೆ. ಜನರು ಯೋಗ ಅಭ್ಯಾಸ, ಯೋಗ ಆಸನ ಮತ್ತೆ ಶ್ವಾಸ, ಪ್ರಾಣಾಯಾಮ ಮಾಡ್ತಾರೆ. ಆದ್ರೆ ಇದು ಶಾಸ್ತ್ರದ ಪ್ರಕಾರವಲ್ಲ. ಓಕೆ, ಏನೋ ನಿಮಗೆ ಸ್ವಲ್ಪ ಸಮಯಕ್ಕೆ ಸ್ವಲ್ಪ ದೇಹದ ಒಂದು ಎಕ್ಸರ್ಸೈಸ್ ಆಗುತ್ತೆ ಇವಾಗ. ಸೊ ಆ ರೀತಿ ಒಂದು ದೇಹದ ಒಂದು ಇದರಿಂದ ಇದಾಗುವ ಆರೋಗ್ಯ ಒಳ್ಳೇದಾಗ್ಬೋದು, ಶ್ವಾಸದಿಂದ ಕೂಡ ಒಳ್ಳೇದಾಗ್ಬೋದು, ಇಲ್ಲ ಮನಸ್ಸಿನ ಸ್ವಲ್ಪ ತಳಮಳ ಕಡಿಮೆ ಆಗ್ಬೋದು ಅಷ್ಟೇ. ಆದ್ರೆ ನಿಜವಾದ ಉದ್ದೇಶ ಅಂದ್ರೆ ಭಗವಂತನ ದರ್ಶನ, ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತನು ನಮ್ಮೊಟ್ಟಿಗೆ ಅವನಿದ್ದಾನೆ. ಸೊ ಅವನನ್ನು ನೋಡೋದು. ಸೊ ಅದನ್ನ ನೋಡಕ್ಕೆ ಮೊದಲಿಗೆ ಅವನ ಮೇಲೆ, ಅವನ ವಿಷ್ಣು ರೂಪದ ಮೇಲೆ, ಇಲ್ಲ ಕೃಷ್ಣ ರೂಪದಲ್ಲಿ, ಇಲ್ಲ ಇಲ್ಲಿ ಹೇಳಿದಾಗೆ ಅರ್ಚಾಮೂರ್ತಿ, ಭಗವಂತನ ದೇವಾಲಯಗಳಲ್ಲಿ ಭಗವಂತನ ಸೇವೆ ಮಾಡುವ ಅವನ ಅವತಾರ ಮೂರ್ತಿ, ಸಾಕಾರ ಮೂರ್ತಿ. ಸೊ ಅದನ್ನು ಧ್ಯಾನಿಸಬೇಕು. ಸೊ ಧ್ರುವ ಮಹಾರಾಜರು ಮಾಡಿದ್ರು. ಸೊ ಹೀಗೆ ಹೇಳ್ತಾರೆ, ಇದು ವಿಧಾನ. ಸುಶೀಲ ಪ್ರಭುಪಾದರು ಅದನ್ನೇ ತೆಗೆದುಕೊಂಡು ಹೇಳ್ತಾ ಇರೋದು. ಹೀಗೆ ನಮಗೆ ಭಕ್ತಿ ಮಾರ್ಗದಲ್ಲಿ ಈ ಅರ್ಚನಾ ವಿಧಾನ ಇದೆ, ಅರ್ಚನಾ ಪದ್ಧತಿ ಇದೆ. ಸೊ ನಾವು ಹಿಂದೆ ಸಮಯದಲ್ಲಿ ದ್ವಾಪರ ಯುಗದಲ್ಲೋ ಇಲ್ಲಾಂದ್ರೆ ಹಿಂದೆ ಅವ್ರು ಮಾಡೋದು ಅಷ್ಟು ವಿಸ್ತಾರವಾಗಿ ಮಾಡದೇ ಇರ್ಬೋದು, ಆದ್ರೂ ಕೂಡ ಪ್ರಿನ್ಸಿಪಲ್. ಸೊ ಈ ರೀತಿ ನಮ್ಮ ಮನಸ್ಸನ್ನು ನಾವು ಭಗವಂತನ ಮೇಲೆ ನಿಲ್ಲಿಸ್ಬೋದು. ಸೊ 2 ವಿಧಾನ ಇದೆ ಹೇಳ್ತಾರೆ, ಭಾಗವತ ವಿಧಿ ಮತ್ತೆ ಪಂಚರಾತ್ರ ವಿಧಿ. ಸೊ ಭಾಗವತ ವಿಧಿಯಿಂದ ಏನೂ ಇಲ್ಲ. ಈಗ ನಾವು ಭಗವಂತನ ಬಗ್ಗೆ ಚರ್ಚೆ ಮಾಡೋದು, ಭಗವಂತನ ವಿಷಯವನ್ನು ಕೇಳೋದು, ಶ್ರವಣ ಮಾಡೋದು, ಭಗವಂತ ನಾಮವನ್ನು ನಾವು ಕೀರ್ತನೆ ಮಾಡೋದು, ಶ್ರವಣ, ಕೀರ್ತನ, ಸ್ಮರಣ, ಇದೆಲ್ಲ ಕೂಡ ಭಾಗವತ ವಿಧಿ. ಇದಕ್ಕೆ ಅಷ್ಟೊಂದು ನಿಯಮಗಳಿಲ್ಲ. ನಾವು ಎಲ್ಲಿ ಕೂತು ಎಲ್ಲಿ ಇದ್ದು ಹೇಗೆ ಕೂಡ ಮಾಡ್ಬೋದು ಇದನ್ನ. ಹರೇ ಕೃಷ್ಣ ಮಂತ್ರ ಜಪ ಮಾಡ್ಲಿಕ್ಕೆ ಏನು ಕಟ್ಟುನಿಟ್ಟಾದ ನಿಯಮಗಳಿಲ್ಲ. ನಾಮಕಾರಿ ಬೌದ್ಧ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ. ಸೊ ಅದನ್ನ ಎಲ್ಲಿ ಕೂಡ ಮಾಡ್ಬೋದು ಜಪ, ಭಗವಂತನ ನಾಮ, ಈ ಹರೇ ಕೃಷ್ಣ ಮಂತ್ರ ಹೇಳೋದು. ಸೊ ನಾವು ಸ್ನಾನ ಮಾಡಿದ್ದೇವೋ, ಸ್ನಾನ ಮಾಡಿಲ್ವೋ, ನಮ್ಮ ಬಟ್ಟೆ ಶುದ್ಧವಾಗಿದೆಯೋ, ಶುದ್ಧವಾಗಿಲ್ವೋ, ಇಲ್ಲ ಇನ್ನೊಂದು ಸ್ವಲ್ಪ ಜನ ನಾನು ಸರಿಯಾಗಿ ಆಹಾರ, ನಾನು ಇದೇನು ನಾನ್ ವೆಜ್ ತಿಂದೆ, ಎಲ್ಲ ಇರ್ಬೋದು. ಅದೇ ಹರೇ ಕೃಷ್ಣ ಮಂತ್ರ ಮಾಡೋದಕ್ಕೆ ಎಲ್ಲೂ ಕೂಡ ಯಾರು ಕೂಡ ಮಾಡ್ಬೋದು. ಅಫ್ಕೋರ್ಸ್ ಮಾಡ್ತಾ 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 ನಮಗೆ ಆ ಶುದ್ಧ ಹಂತಕ್ಕೆ ಅದು ತರುತ್ತೆ. ಹರೇ ಕೃಷ್ಣ ಮಂತ್ರ ತರುತ್ತೆ. ಮತ್ತೆ ಭಗವದ್ಗೀತೆ ಓದೋದು, ಇದೆಲ್ಲೂ ಕೂಡ ಯಾರು ಕೂಡ ಓದ್ಬೋದು. ಯಾವ ಒಂದು ಕಲ್ಮಶ ಸ್ಥಿತಿ ಇದೆ ನಾನು ಅಂತ ಅನ್ಕೊಳ್ಳೋ ಇದು ಇಲ್ಲ. ಅದು ಭಾಗವತ ವಿಧಾನ. ಆದರೆ ಜೊತೆಗೆ ಪಂಚರಾತ್ರ ವಿಧಾನದಲ್ಲಿ ಭಗವಂತನ ದಿವ್ಯ ಮೂರ್ತಿ, ಅರ್ಚಾ ಮೂರ್ತಿ, ಅದನ್ನು ಪೂಜೆ ಮಾಡುವ ಕ್ರಮ, ಅದಕ್ಕೆ ಸ್ವಲ್ಪ ನಿಯಮಗಳಿವೆ. ಸೊ ಆಚಾರ್ಯರು ನಮಗೆ ಸಂಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದರು, ಅವರ ಗುರುಗಳು ಭಕ್ತಿ ಸಿದ್ಧಾಂತ ಅವರು ಈ ಭಾಗವತ ವಿಧಾನ ಕಲಿಯುಗಕ್ಕೆ ಪ್ರಾಮುಖ್ಯ. ಹೌದು,
ಅದ್ರ ಜೊತೆಗೆ ಸ್ವಲ್ಪ ಪಂಚರಾತ್ರ ವಿಧಿ ಕೂಡ ಬೇಕು. ಶಿಲ ಪ್ರಭಾತ್ ಒಂದ್ಸಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಗೆ ಒಂದು ರೈಲ್ವೆ ಗಾಡಿ ಅದು ಓಡುತ್ತೆ, 2 ಲೈನ್ ಇದ್ರ ಮೇಲೆ ಓಡುತ್ತೆ, 2 ಕಂಬಿಗಳು, 2 ಇದಿರುತ್ತದೆ ಟ್ರ್ಯಾಕ್, ಒಂದೇ ಅಲ್ಲ, ಒಂದೇ ಟ್ರ್ಯಾಕ್ ಅಲ್ಲಿ ಯಾವುದು ಓಡೋದಿಲ್ಲ. ಅದಕ್ಕೆ 2 ಟ್ರ್ಯಾಕ್ ಇರುತ್ತೆ, 2 ಇದಿರುತ್ತೆ, ಅದರ ಮಧ್ಯೆ ರೈಲ್ವೆ. ಹಾಗೆ ಅದೇ ರೀತಿಯಲ್ಲಿ ಭಕ್ತಿಯಲ್ಲಿ ಇರ್ತಾರೆ, ನಾವು ಆದಷ್ಟು ನಾವು 2 ಕೂಡ ಸೇರಿಸ್ಕೊಂಡು ಹೋಗ್ಬೇಕು. ಭಾಗವತ ವಿದ್ಯೆಯನ್ನು ಅನುಸರಿಸ್ಕೊಂಡು ಹೋಗ್ಬೇಕು, ಈ ಪಂಚರಾತ್ರ ವಿದ್ಯೆಯನ್ನು ಅನುಸರಿಸ್ಕೊಂಡು ಹೋಗ್ಬೇಕು. ಸೊ ಅದು ಮುಖ್ಯ, ಅದು ಬೇಕದು ನಮಗೆ ಆಧ್ಯಾತ್ಮಿಕ ಪ್ರಗತಿಗೆ, ಸಾಧನಾ ಭಕ್ತಿಗೆ ಅದು ಅಗತ್ಯ. ಸೊ ಇನ್ನೊಂದ್ ಕಡೆ ಶಾಸ್ತ್ರ ಹೇಳುತ್ತೆ, ಭಗವಂತನ ಇದು ಅರ್ಚಾಮೂರ್ತಿ, ಅರ್ಚಾಮೂರ್ತಿ ಇದು ಏನೋ ಒಂದು ಗೊಂಬೆನೋ ಏನೋ ಒಂದು ಮಿಥ್ಯಾ ಕಲ್ಪನೆಯ ಪ್ರತಿಬಿಂಬ, ಇದು ಪ್ರತಿಮೆ ಅಲ್ಲ. ಅದು ಅರ್ಚಾಮೂರ್ತಿ ಅಂದ್ರೆ ಅದು ಸಾಕ್ಷಾತ್ ಭಗವಂತನೇ, ಭಗವಂತನ ಅವತಾರವೇ. ಭಗವಂತನ ನಾನಾ ಅವತಾರಗಳಲ್ಲಿ ಹೇಳೋದು ಇದು ಅರ್ಚಾಮೂರ್ತಿ ಕೂಡ ಅವತಾರವೇ. ನೋಡಿ ಇಲ್ಲಿ ನೀವು ನೋಡ್ತೀರಾ, ಇಲ್ಲಿ ಅರ್ಚೆ ವಿಷ್ಣು ಶೀಲಾಧೀರ್ ಗುರುಷು ನರಮಥೇರ್ ವೈಷ್ಣವೇ ಜಾತಿ ಬುದ್ಧಿರ್ ವಿಷ್ಣೋರ್ವಾ ವೈಷ್ಣವಾನಂ ಕಲಿಕಲ ಮಥನೆ ಪಾದತೀರ್ಥೆ ಅಂಬುಬುದ್ಧಿ ಶ್ರೀ ವಿಷ್ಣೋರ್ ನಾಮ್ನಿ ಮಂತ್ರೇ ಸಕಲ ಕಲುಷಹಿ ಶಬ್ದ ಸಾಮಾನ್ಯ ಬುದ್ಧಿ ವಿಷ್ಣು ಸರ್ವೇಶ್ವರೇಶ್ವರೇ ತದಿತರ ಸಮಧೀರ್ ಯಸ್ಯ ನ ನಾರಕೀ ಸಹ. ಸೊ ಇದು ಪದ್ಮಪುರಾಣದಲ್ಲಿ ಇದು ಮಾತು. ನೋಡಿ ಕನ್ನಡದಲ್ಲಿ ಏನು ಅನುವಾದ ಟ್ರಾನ್ಸ್ಲೇಷನ್ ಬರುತ್ತೆ ಇದು. ಟ್ರಾನ್ಸ್ಲೇಷನ್ ಅಲ್ಲಿ ಟ್ರಾನ್ಸ್ಲೇಟ್ ನೋಡಿ, ಅರ್ಚೆ ವಿಷ್ಣು ಶಿಲಾದಿ, ಸ್ವಲ್ಪ ಟ್ರಾನ್ಸ್ಲೇಷನ್ ಸ್ವಲ್ಪ ಇದಾಗಿ ಬಂತು. ಅರ್ಚೆ ವಿಷ್ಣುವಿನ ಮೂರ್ತಿಯನ್ನು, ಅರ್ಚನಾ ಮೂರ್ತಿಯನ್ನು ಪೂಜಿಸುವುದು. ದೇವಾಲಯದಲ್ಲಿರುವ ದೇವರನ್ನು ಕಲ್ಲು ಅಥವಾ ಮರದಿಂದ ಮಾಡಲ್ಪಟ್ಟಿದೆ ಎಂದು ಯಾರೂ ಪರಿಗಣಿಸಬಾರದು. ಸೊ ನಾವು ನಾಸ್ತಿಕರಾಗಿದ್ದಾಗೋ, ಇಲ್ಲಾಂದ್ರೆ ಭಗವಂತನ ದಿವ್ಯ ರೂಪದ ಜ್ಞಾನ ಇಲ್ಲದೆ ಇರುವಾಗ ಅದೊಂದು ಬೊಂಬೆ, ಅದೊಂದು ಕಲ್ಲು ಅಂತ ಅನ್ಕೊಳ್ತೀವಿ. ಸೊ ಜನರು ಹೇಳ್ತಾರೆ, ಯಾಕೆ ನಾವು ದೇವಾಲಯಕ್ಕೆ ಹೋಗ್ಬೇಕು, ನಾವು ಬೇಕಾಗಿಲ್ಲ ದೇವಾಲಯಕ್ಕೆ ಹೋಗೋದು, ದೇವರೆಲ್ಲ ಕಡೆ ಇದ್ದಾನೆ. ಅವ್ರು ಹೇಳೋದು ದೇವರೆಲ್ಲ ಕಡೆ ಇದ್ದಾನೆ, ಸೊ ಯಾಕೆ ಹೋಗ್ಬೇಕು ದೇವಾಲಯ? ಹೌದು, ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಅವನನ್ನು ಎಲ್ಲ ಕಡೆ ನೋಡೋ ಶಕ್ತಿ ಇದೆಯಾ ನಮಗೆ? ನನಗೆ ಕಾಣೋದಿಲ್ಲ. ಭಗವಂತನ ಎಲ್ಲ ಕಡೆ ಇದ್ದಾನೆ, ಅವನು ಎಲ್ಲಿಲ್ಲ ಅವನು, ಅದು ನಮಗೆ ಕಾಣೋದಿಲ್ಲ. ಸೊ ಹಾಗಾಗಿ ನಮಗೆ ಭಗವಂತನು ಅವನು ಕಾಣೋ ರೀತಿಯಲ್ಲಿ, ನಮ್ಮ ಸೇವೆಯನ್ನು ಸ್ವೀಕಾರ ಮಾಡೋ ರೀತಿಯಲ್ಲಿ ಅವನು ದೇವಾಲಯದಲ್ಲಿ ಬಂದಿದ್ದಾನೆ. ಅದಕ್ಕಾಗಿ ನಾವು ದೇವಾಲಯಕ್ಕೆ ಹೋಗ್ಬೇಕು. ಭಗವಂತನು ಆ ಏನ್ ಕ್ರಮ ಇದೆ, ನಿತ್ಯ ಕ್ರಮ, ಅದರಿಂದ ಪೂಜಿಸಬೇಕು. ಸೊ ದೇವಾಲಯಕ್ಕೆ ಹೋಗಿಲ್ಲ ಅಂದ್ರು ನಮ್ಮ ಮನೆಯಲ್ಲೇ ಭಗವಂತನ ನಾವು ಸ್ಥಾಪಿಸಿ ಆ ಮನೆಯಲ್ಲೂ ಕೂಡ ಅವನನ್ನು ಸೇವೆ ಮಾಡ್ಬೋದು. ಭಗವಂತ ನಮ್ಮ ಮನೆಯನ್ನೇ ದೇವಾಲಯ ಮಾಡ್ಬೋದು. ಸೊ ಅದು ಅತ್ಯಗತ್ಯ, ಅದು ಬೇಕು. ಆದ್ರೆ ಯಾರಾದ್ರೂ ಈ ತರ ಅವನು ದೇವಾಲಯದಲ್ಲಿ ದೇವರ ಕಲ್ಲು, ಅದು ಮರ ಅಂತ ಯಾರು ಭಾವಿಸಿದರೆ ಎಂದು ಯಾರು ಪರಿಗಣಿಸಬಾರದು. ಅಥವಾ ಆಧ್ಯಾತ್ಮಿಕ ಗುರುವನ್ನು ಸಾಮಾನ್ಯ ಮನುಷ್ಯ ಎಂದು ಯಾರು ಪರಿಗಣಿಸಬಾರದು. ಆಚಾರ್ಯರು, ಸಂಸ್ಥಾಪಕ ಆಚಾರ್ಯ ಎಲ್ಲ ಇದ್ದಾರೆ, ಅವರ ಚಟುವಟಿಕೆಗಳು ಗೊತ್ತು, ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ನಾವು ಆ ರೀತಿ, ಅವರು ಕೂಡ ನಮ್ಮ ರೀತಿ 2 ಕಾಲಿನ ಮನುಷ್ಯ, 2 ಕೈನ ಮನುಷ್ಯ, 2 ಅಲ್ಲ. ಹೌದು ಇರ್ಬೋದು, ಆದರೆ ಅವರು ದಿವ್ಯ ವ್ಯಕ್ತಿಗಳು. ವೈಷ್ಣವನನ್ನು ನಿರ್ದಿಷ್ಟ ಜಾತಿ ಅಥವಾ ಧರ್ಮಕ್ಕೆ ಸೇರಿದರೆಂದು ಯಾರು ಪರಿಗಣಿಸಬಾರದು. ಒಬ್ಬರು ಭಕ್ತರಾದ್ಮೇಲೆ ಅವ್ರ ಹಿನ್ನೆಲೆ ಏನಾದ್ರೂ ಇರ್ಬೋದು, ಅವ್ರು ಯಾವ ಒಂದು ಜಾತಿಯಿಂದ ಹುಟ್ಟಿ ಬಂದಿರ್ಬೋದು, ಯಾವ ನ್ಯಾಷನಾಲಿಟಿ, ಯಾವ ದೇಶದಿಂದ ಇರ್ಬೋದು, ಅವರು ಕೃಷ್ಣ ಭಕ್ತಿಯಲ್ಲಿ ದೃಢರಾಗಿ ನಿಂತ್ಕೊಂಡ್ರೆ ಅವರನ್ನು ನಾವು ಗೌರವಿಸಬೇಕು. ಅವ್ರನ್ನ ಅಯ್ಯೋ ಇಲ್ಲ, ಅವರು ಈ ತರ ಮ್ಲೇಚ್ಛ ವೈಷ್ಣವ, ಯವನ ವೈಷ್ಣವ, ಶೂದ್ರ ವೈಷ್ಣವ, ಬ್ರಾಹ್ಮಣ ವೈಷ್ಣವ, ಇಲ್ಲ ಅಂದ್ರೆ ಅವರು ಭಾರತೀಯ ವೈಷ್ಣವ, ಅವರು ರಷ್ಯನ್ ವೈಷ್ಣವ, ಅವರು ಅಮೆರಿಕ ವೈಷ್ಣವ, ಅವರು ಬ್ಲ್ಯಾಕ್ ಆಫ್ರಿಕನ್ ವೈಷ್ಣವ, ಆ ರೀತಿ ಹೇಳೋದು. ವೈಷ್ಣವ ಅಂದ್ರೆ ವೈಷ್ಣವ ವಿಷ್ಣು ಅಸ್ಯ ದೇವತಾ. ಸೊ ವಿಷ್ಣುವಿನ ನಾವು ಜೀವನ ಸಮರ್ಪಿಸಿಕೊಂಡ್ರೆ ಅವರನ್ನು ನಾವು ಗೌರವಿಸಬೇಕು. ಅವರನ್ನು ಎಲ್ಲ ಜೀವಿಗಳನ್ನು ಇದು ಗೌರವಿಸ್ತೇ, ಅದರಲ್ಲಿ ಪರ್ಟಿಕ್ಯುಲರ್ ಯಾರು ಭಗವಂತನ ಆಪ್ತ ಭಕ್ತರಾಗ್ತಾರೆ, ವೈಷ್ಣವನಾಗ್ತಾನೆ, ಅವನಿಗೆ ನಮ್ಮ ಗೌರವ ನಾವು ಅರ್ಪಿಸಬೇಕು. ಅವ್ರನ್ನ ನಾವು ಈ ತರ ನೋಡ್ಬಾರ್ದು, ಈ ತರ ಒಂದು ದೃಷ್ಟಿಯಿಂದ ನೋಡ್ಬಾರ್ದು. ಕೆಲವು ದೇವಸ್ಥಾನಗಳಲ್ಲಿ ಇಲ್ಲ ನಮ್ಮ ಭಾರತೀಯರು ಮಾತ್ರ ಇಲ್ಲಿ ಅಲೌಡ್, ಇಲ್ಲಿ ಪಾಶ್ಚಾತ್ಯ ದೇಶದವರು ಅಲೌಡ್ ಇಲ್ಲ. ಸೊ ಈ ತರ ಒಂದು ಮಂದಿರಗಳು ಇವೆ, ಯಾಕಂದ್ರೆ ಅವರು ಬೇರೆ ಇದು ನೋಡ್ತಾ ಇದ್ದಾರೆ. ಅವ್ರು ಭಕ್ತರಾದ್ಮೇಲೆ ಅವರು ಆ ದೇಶದವರು, ಈ ಒಂದು ಕುಟುಂಬದಲ್ಲಿ ಹುಟ್ಟಿದವರು, ಈ ಒಂದು ಜಾತಿ, ಈ ಧರ್ಮದಿಂದ ಅವ್ರು ಬಂದವರು ಇಲ್ಲ. ಅವ್ರು ಕೃಷ್ಣನನ್ನು ಶರಣಾಗತಿ ಆದ್ಮೇಲೆ, ಕೃಷ್ಣನ ಆಶ್ರಯ ಪಡೆದ್ಮೇಲೆ ಅವರು ಕೃಷ್ಣನಿಗೆ ಅತಿ ಪ್ರಿಯರು. ಅದು ದೊಡ್ಡ ಅಪರಾಧ. ಅವರನ್ನು ನಾವು ಗೌರವಿಸಲಿಲ್ಲ ಅಂದ್ರೆ ಅವರಿಗೆ, ಭಕ್ತರಿಗೇನು ಇದಾಗೋದಿಲ್ಲ, ಅಯ್ಯೋ ನನ್ನ ಕರ್ಮವೇ ಅಂತ ಅವ್ರು ಸ್ವೀಕರಿಸ್ಬಿಡ್ತಾರೆ. ನಾವು ಹೌದು, ಅವ್ರು ಯಾವಾಗ್ಲೂ ಇದರಿಂದ ನಂಗೆ ನೆನಪಾಗುತ್ತೆ, ನನ್ನ ಒಂದು ಹಿನ್ನೆಲೆ ನೆನಪಾಗುತ್ತೆ, ನಾನು ಎಷ್ಟು ಒಂದು ಕೀಳು ಇದರಿಂದ ನಾನು ಬಂದಿದ್ದೇನೆ. ಸೊ ಭಕ್ತರಿಗೇನು ಅದು ಇದಿಲ್ಲ. ಅದೇ ಕೃಷ್ಣನಿಗೆ ಅದು ಇದಾಗೋದಿಲ್ಲ. ಕೃಷ್ಣನಿಗೆ ಏನಿದು, ಹೀಗೆ ನನ್ನ ಭಕ್ತರನ್ನು ಹೀಗೆ ನೋಡ್ತಾ ಇದ್ದಾರೆ, ಈ ರೀತಿ ಅವರು ಇದು ಮಾಡ್ತಾ ಇದ್ದಾರೆ. ಸೊ ಕೃಷ್ಣನಿಗೆ
ಅದು ಕೃಷ್ಣನು ಅದು ಅಪರಾಧ ಅಂತ ತಗೊಳ್ತಾರೆ. ಸೊ ಮಾಡಬಾರ್ದು. ವೈಷ್ಣವರನ್ನು ನಿರ್ದಿಷ್ಟ ಜಾತಿ ಮತ್ತು ಧರ್ಮಕ್ಕೆ ಸೇರಿದೆಂದು ಯಾರು ಪರಿಗಣಿಸಬಾರದು. ಮತ್ತು ಚರಣಾಮೃತ ಅಥವಾ ಗಂಗಾ ನೀರನ್ನು ಸಾಮಾನ್ಯ ನೀರಿನಂತೆ ಯಾರು ಪರಿಗಣಿಸಬಾರದು. ಹರೇ ಕೃಷ್ಣ ಮಹಾಮಂತ್ರವನ್ನು ಭೌತಿಕ ಕಂಪನವೆಂದು ಯಾರು ಪರಿಗಣಿಸಬಾರದು. ಹರೇ ಕೃಷ್ಣ ಮಂತ್ರ, ಸೊ ಜನರು ಈಗ ನಾವು ಹರೇ ಕೃಷ್ಣ ಮಂತ್ರ ಆಡೋತಾರೆ, ಅವರು ಕೂಡ ಯಾವ್ದೊಂದು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಭಜನೆನೋ ಇಲ್ಲ ಅಂದ್ರೆ ಒಂದು ಶಬ್ದ ಕಂಪನನೋ ಸೃಷ್ಟಿ ಮಾಡ್ಕೊಂಡು ಅವರು ಕೂಡ ಹಾಡ್ತಾರೆ. ಇಲ್ಲ, ಶಾಸ್ತ್ರದಲ್ಲಿ ಇರೋ ರೀತಿಯಲ್ಲಿ ನಾವು ಹಾಡ್ಬೇಕು. ಮತ್ತೆ ಅದರಲ್ಲಿ ಇರೋ ದಿವ್ಯ ಶಕ್ತಿ ಅದು ನಾವು ಸಾಮಾನ್ಯ ಅದು ಶಬ್ದ ಅಲ್ಲ, ಅದು ಸಾಕ್ಷಾತ್ ಭಗವಂತನೇ. ಅಭಿನ್ನತ್ವಾತ್ ನಾಮೋ ನಾಮಿನಃ. ಭಗವಂತನ ನಾಮ ಬೇರೆ ಅಲ್ಲ, ಅದು ಭಗವಂತನೇ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಾತ್ ನಾಮೋ ನಾಮಿನಃ. ಕೃಷ್ಣ ನಾಮ ಅದು ಸಾಕ್ಷಾತ್ ಕೃಷ್ಣನೇ. ಅದೇನೋ ಅದು ಕೃಷ್ಣನನ್ನು ಸೂಚಿಸುವ ಒಂದು ಶಬ್ದನೋ ಪದನೋ ಅಲ್ಲ, ಅದು ಸಾಕ್ಷಾತ್ ಕೃಷ್ಣನೇ. ಸೊ ಭೌತಿಕ ಜಗತ್ತಿನಲ್ಲಿ ಕೃಷ್ಣನ ಎಲ್ಲಾ ವಿಸ್ತರಣೆಗಳು ಭಗವಂತನ ಕರುಣೆ ಮತ್ತು ಭೌತಿಕ ಜಗತ್ತಿನಲ್ಲಿ ತನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುವ ತನ್ನ ಭಕ್ತರಿಗೆ ಸೌಲಭ್ಯ ನೀಡುವ ಇಚ್ಛಾಶಕ್ತಿಯ ಪ್ರದರ್ಶನಗಳಾಗಿವೆ. ನೋಡಿ, ಭಗವಂತನು ಎಷ್ಟು ನಮ್ಮ ಮೇಲೆ ಕರುಣಾಮಯ ಅಂದ್ರೆ ಭಗವಂತನು ಈ ರೀತಿಯಲ್ಲಿ ನಮಗೆ ನಾವು ಅವನನ್ನು ಸಂಪರ್ಕಿಸಬಹುದು, ಅವನನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಬಹುದು ಅಂತ. ಹೇಗೆ? ಒಂದು ಅವನ ರೂಪ, ಅವನ ಅರ್ಚಾವತಾರ, ಅವನ ಈ ದೇವಾಲಯಗಳಲ್ಲಿ ಪೂಜಿಸುವ ಅವನ ವಿಗ್ರಹ, ಈ ರೀತಿಯಲ್ಲಿ ಅವನು ನಮಗೆ ಸಂಪರ್ಕ ಮಾಡ್ತಾನೆ. ಅದೇ ರೀತಿಯಲ್ಲಿ ಗುರುಗಳು, ಅವರ ಮೂಲಕ ಕೂಡ ನಮಗೆ ಭಗವಂತನ ಸಂಪರ್ಕ ಮಾಡ್ಬೋದು. ಅದೇ ರೀತಿಯಲ್ಲಿ ವೈಷ್ಣವರು ಕೂಡ ನಮ್ಗೆ ಅವರಿಂದ ನಮಗೆ ಭಕ್ತಿಯಲ್ಲಿ, ನಾವು ಅವರ ಸಂಘದಲ್ಲಿ, ಅವರ ಒಂದು ಸಹವಾಸದಲ್ಲಿ ನಾವು ಭಕ್ತಿಯಲ್ಲಿ ಮುಂದೆ ಬರ್ತೇವೆ, ಅವರ ಆಶ್ರಯದಲ್ಲಿ. ಸೊ ಗುರುಗಳು, ಈ ಅರ್ಚಾಮೂರ್ತಿ, ವೈಷ್ಣವರು. ಸೊ ಹಾಗೆ ಇದು ಗಂಗಾ ನದಿ, ಭಗವಂತನ ಪಾದಗಳ ತೊಳೆಯುವ ಚರಣಾಮೃತ, ಸೊ ಭಗವಂತನ ನಾಮ. ಸೊ ಇದೆಲ್ಲರಲ್ಲೂ ಕೂಡ ಇದು ನಾವು ಸರಿಯಾದ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕು. ನಾವು ಇದು ಭೌತಿಕ ವಸ್ತುಗಳು ಅಂತ ಕಾಣ್ತವೆ, ಭೌತಿಕ ಶಬ್ದಗಳು ಅಂತ ಕಾಣ್ತವೆ, ಭೌತಿಕ ದ್ರವ್ಯಗಳು, ಭೌತಿಕ ನೀರು ಅಂತ ಕಾಣ್ತವೆ, ಆದ್ರೆ ಭೌತಿಕದ್ದಲ್ಲ. ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು. ಇದೆಲ್ಲವೂ ಕೂಡ ಭಗವಂತನ ಇದೇ ವಿಸ್ತರಣೆ, ಭಗವಂತನ ಅಬ್ಸಲ್ಯೂಟ್ ನೇಚರ್ ಅಂತ ಹೇಳ್ತೇವೆ. ಸೊ ಹಾಗೆ ಭಗವಂತನು ನಮಗೆ ಅವನು ಸಂಪರ್ಕಿಸುವ ಒಂದು ಅವಕಾಶ ಕೊಟ್ಟಿರುವ ಇದು. ಇಲ್ಲ ಅಂದ್ರೆ ನಮ್ಗೆ ಏನ್ ಹೇಳ್ತಾರೆ, ಆತರ ಈ ಭಾವನೆ ಇಲ್ಲ ಅಂದ್ರೆ ನಾರಕೀ ಸಹ. ಇದನ್ನು ಭೌತಿಕವಾಗಿ ಯಾರಾದ್ರೂ ಕಾಣಿದ್ರೆ ಅವನದು ಇರೋದು ನರಕ ಬುದ್ಧಿ ಅಂದ್ರೆ ಆ ಬುದ್ಧಿ ನಮಗೆ ನರಕಕ್ಕೆ ಕರ್ಕೊಂಡು ಹೋಗುತ್ತೆ, ನಮಗೆ ಭಗವದ್ಧಾಮ ಕರ್ಕೊಂಡು ಹೋಗೋದಿಲ್ಲ. ಇಲ್ಲ ಅಂದ್ರೆ ನಮ್ಮ ಉದ್ಧಾರವಾಗೋದಿಲ್ಲ, ನಾವು ಪತನಗೊಳ್ತೇವೆ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿದ್ಯಾಭ್ಯಾಸ, ಸೊ ನನಗೆಲ್ಲ ಇದೇ ರೀತಿಯ ವಿದ್ಯಾಭ್ಯಾಸ ಇದ್ದದ್ದು. ನಾನು ಸ್ಕೂಲು ಕಾಲೇಜಲ್ಲಿ ಕಲಿಯುವಾಗ ನಾನು ಇದೇ ರೀತಿ ಭಾವಿಸ್ತಾ ಇದ್ದೆ, ಇದೇನದು ಬೊಂಬೆ, ಇದೊಂದು ಮೂರ್ತಿ, ಇದು ದೇವರಲ್ಲ ಇದು. ಮತ್ತೆ ಇದು ವೈಷ್ಣವನ್ ಗುರುತಿಸೋ ಒಂದು ಇದು ಇರ್ಲಿಲ್ಲ ನನಗೆ, ಗುರುಗಳು ಅಂದ್ರೆ ಗೊತ್ತಿರ್ಲಿಲ್ಲ ಏನು. ಸೊ ಮತ್ತೆ ಈ ಹರೇ ಕೃಷ್ಣ ಮಂತ್ರದ ಜಪ ಇರ್ಲಿಲ್ಲ. ಸೊ ನಮ್ಮ ಈಗೇನು ಆಧುನಿಕ ವಿದ್ಯಾಭ್ಯಾಸ ನೋಡಿ, ನಾವು ಶಾಲಾ ಕಾಲೇಜಲ್ಲಿ ಕಲಿಯೋದು, ನಾವು ಕಲಿತಾ ಇರೋದಿಲ್ಲ ನರಕ ಬುದ್ಧಿಯನ್ನು ಬೆಳೆಸ್ತಾ ಇದ್ದೀವಿ. ನಾವು ಸರಿಯಾದ ಬುದ್ಧಿಯನ್ನೇ, ಸರಿಯಾದ ಎಜುಕೇಶನ್ ಅಂದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು. ಭಗವಂತನು ಹೀಗೆ ಕರುಣಾಮಯಿಯಾಗಿ ಅವನು ಹೀಗೆ ನಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಅವನು ಗುರುವಿನ ಮೂಲಕ, ವೈಷ್ಣವರ ಮೂಲಕ, ಅವನೇ ಒಂದು ವಿಗ್ರಹದ ಮೂಲಕ, ಅವನು ಈ ಅವತರಿಸಿದ ಕಲಿಕಾಲೇ ಕೃಷ್ಣ ನಾಮಾವತಾರ್. ಕಲಿಯುಗದಲ್ಲಿ ಕೃಷ್ಣನ ಈ ಅವನ ಶಬ್ದದಲ್ಲಿ ಅವನ ಅವತಾರವಾಗಿದ್ದಾನೆ, ಹರೇ ಕೃಷ್ಣ ಮಂತ್ರದಲ್ಲಿ ಅವನ ಅವತರಿಸಿದ್ದಾನೆ. ಗೋಲೋಕ ಪ್ರೇಮದನೆ ಹರಿನಾಮ ಸಂಕೀರ್ತನೆ ಹೇಳ್ತಾರೆ. ಈ ಹರಿನಾಮ ಸಂಕೀರ್ತನ ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಿರೋದು, ಇದು ಗೋಲೋಕದಿಂದ ಬರ್ತಾ ಇರೋದು. ನಾವೆಲ್ಲ ತಗೊಳ್ತೀವಲ್ಲ, ಅಯ್ಯೋ ನಮ್ಮ ದೇಶದಲ್ಲಿ ಸಿಗೋದಿಲ್ಲ ಪೆಟ್ರೋಲ್, ಇವಾಗ ರಷ್ಯಾದಿಂದ ಸಿಗುತ್ತೆ, ಅಲ್ಲಿ ಚೀಪಾಗಿ ಸಿಗುತ್ತೆ ಅಂತ ನಾವು ಅಲ್ಲಿಂದ ತಗೊಳ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೇವೆ. ಹಾಗೆ ಹೇಳ್ತಾರೆ ಪ್ರಭುಪಾದರು, ನಾವು ಇನ್ನೊಂದು ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಲ್ಲ ಇದು ಹರೇ ಕೃಷ್ಣ ಮಂತ್ರ. ಇದು ಸಾಕ್ಷಾತ್ ಉನ್ನತವಾದ ಲೋಕ. ಗೋಲೋಕ ನಾಮಿ ಜದಾಮಿ ತಲೇಚ ತಸ್ಯ ದೇವಿ ಮಹೇಶ ಹರಿಧಾಮಸು ತೇಷು ತೇಷು. ಅಷ್ಟು ಉನ್ನತ ಲೋಕವಾದ ಗೋಲೋಕಧಾಮದಿಂದ ಇದು ಅವತರಿಸಿ ಬಂದ ಮಂತ್ರ, ನಮಗೆ ಅಲ್ಲಿಂದ ಬಂದ ಮಂತ್ರ ಹರೇ ಕೃಷ್ಣ ಮಂತ್ರ. ಸೊ ಇದು ನಮಗೆ ಇದು ಈ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಇವರ ಸೇವೆ ಮಾಡ್ಬೇಕು. ಭಗವಂತನ ಈ ರೂಪದಲ್ಲಿರುವ ಇವರನ್ನು ಸೇವೆ ಮಾಡ್ಬೇಕು ನಾವು. ಸೊ ಅರ್ಚಾಮೂರ್ತಿ ಬಗ್ಗೆ ಹೇಳಿದ್ದಾರೆ. ಅರ್ಚಾಮೂರ್ತಿ ಮುಖ್ಯ ನಮಗೆ. ಸೊ ಅದಕ್ಕೂ ಕೂಡ ನಾವು ಹಾಡ್ತೇವೆ ಪ್ರತಿ ದಿವಸ. ನೀವು ಮಂಗಳಾರತಿ ಯಾರು ಅಟೆಂಡ್ ಮಾಡ್ತೀರಾ? ಬಹಳ ಜನ ಬರ್ತೀರಾ ಮಂಗಳಾರತಿಗೆ. ಸೊ ನಾನು ಇವತ್ತು ಬರ್ಲಿಲ್ಲ, ನನ್ನ ದೌರ್ಭಾಗ್ಯ. ಸೊ ಎನಿವೆ, ಸೊ ಮಂಗಳಾರತಿ ಮುಖ್ಯ. ಸೊ ಅಲ್ಲಿ ನಾವು ಹಾಡ್ತೇವೆ, ಆಚಾರ್ಯರಿಗೆ, ಪೂರ್ವ ಆಚಾರ್ಯರಿಗೆ ನಾವು ಹಾಡ್ತೇವೆ. ಏನ್ ಹೇಳ್ತೇವೆ ನಾವು?
ಶ್ರೀ ವಿಗ್ರಹಾರ ಧನ ನಿತ್ಯ ನಾನಾ ಶೃಂಗಾರ ತನ್ಮನ್ ದಿರಮಾರ್ಜನಾದೋ ಯುಕ್ತಸ್ಯ ಭಕ್ತಂ ಶನಿಯುಂಜತೋಪಿ ಒಂದೇ ಗುರೋ ಶ್ರೀ ಚರಣಾರವಿಂದ. ಸೊ ಗುರು ನಮ್ಗೆ ಆಚಾರ್ಯರು ಅವ್ರು ಏನ್ ಮಾಡ್ತಾರೆ, ನಮ್ಮನ್ನು ಅವರು ಭಕ್ತಿ ಸೇವೆ ತೊಡಗಿಸ್ತಾರೆ. ಆ ತೊಡಗಿಸೋದ್ರಲ್ಲಿ ಒಂದು ಹೇಗೆ ತೊಡಗಿಸ್ತಾರೆ ಅವರು, ಶ್ರೀ ವಿಗ್ರಹಾರ, ಈ ಮೂರ್ತಿ ಸೇವೆ, ಭಗವಂತನ ಮೂರ್ತಿಗಳು, ಅದ್ರಲ್ಲಿ ನಮ್ಗೆ ಟ್ರೈನ್ ಮಾಡ್ತಾರೆ, ತರಬೇತಿ ಕೊಡ್ತಾರೆ ಅವ್ರು ಹೇಗೆ ಭಗವಂತನ ಮೇಲೆ ಮನಸ್ಸು ಇಡೋದು. ಅದಕ್ಕೆ ಅವ್ರು ನಮ್ಗೆ ಶ್ರೀ ವಿಗ್ರಹಾರಾಧನ ಆರಾಧನಾ ನಿತ್ಯ ನಾನ, ಅದು ನಿತ್ಯವಾಗಿ, ಅದು ಹೋಗ ನಾನು ಏನೋ ಒಂದ್ ದಿವಸ ಹೋದೆ ಇನ್ನೊಂದ್ ದಿವಸ ಅಂತ ಇಲ್ಲ, ನಿತ್ಯವಾಗಿ ಮಾಡ್ಬೇಕು ನಾವು. ಸೊ ಹಾಗೆ ಹೇಳ್ತಾರೆ, ನಮಗೆ ದೇವಸ್ಥಾನಕ್ಕೆ ಆದ್ರೆ ಪ್ರತಿ ದಿವಸ ಹೋಗ್ಬೇಕು, ಅಟ್ಲೀಸ್ಟ್ ಒಮ್ಮೆ 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 ಅದು ನಾವು ಭೇಟಿ ಕೊಡ್ಬೇಕು ದೇವಸ್ಥಾನ. ಇಲ್ಲ ಆಗ್ಲಿಲ್ಲ, ನಾವಿರೋ ಕಡೆನೆ ನಾವು ಒಂದು ದೇವಾಲಯವನ್ನು ಸ್ಥಾಪಿಸ್ಬೋದು, ಮನೆಯಲ್ಲೇ ಮಾಡ್ಬೋದು ನಾವು. ಸೊ ವಿಗ್ರಹ ಆರಾಧನೆ ಮುಖ್ಯ ಇದೆ. ಭಗವಂತನ ಈ ವಿಗ್ರಹ ರೂಪದಲ್ಲಿ ಹೇಳಿದ್ರು 8 ರೀತಿಯಲ್ಲಿ ಅವನನ್ನು ಇದು ಮಾಡ್ಬೋದು. ಒಂದು ಕಲ್ಲಿನ ರೀತಿ, ಒಂದು ಕಲ್ಲಿನ ರೂಪದಲ್ಲಿ ಭಗವಂತನನ್ನು ಸ್ಥಾಪಿಸಿ, ಇಲ್ಲ ಅಂದ್ರೆ ಒಂದು ಈಗ ನಮ್ಮ ರಾಧಾ ಗೋವಿಂದ ಅವ್ರ ಮಾರ್ಬಲ್, ಅದೇ ಮಾರ್ಬಲ್ ಅಲ್ಲ, ಅವರು ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ಗೋಲೋಕನಾಥನೇ. ಸೊ ಹೀಗೆ, ಇಲ್ಲ ಅಂದ್ರೆ ಎಷ್ಟು ಬೇರೆ ಕಡೆ ನಾವು ಕಪ್ಪು ಕಲ್ಲು ಗ್ರನೈಟ್ ಇದರಲ್ಲಿ ಇರ್ತಾರೆ ದೇವರು. ಇಲ್ಲ ಅಂದ್ರೆ ಈ ಜಗನ್ನಾಥಪುರಿ ಅಲ್ಲಿ ಒಂದು ಕಟ್ಟಿಗೆ ರೂಪದಲ್ಲಿದ್ದಾರೆ, ಅದ್ರ ಕಟ್ಟಿಗೆ ಅಲ್ಲ, ಅವರು ಸಾಕ್ಷಾತ್ ಜಗನ್ನಾಥ, ವೈಕುಂಠನಾಥ. ಸೊ ದ್ವಾರಕನಾಥ, ಗೋಲೋಕನಾಥ, ಜಗನ್ನಾಥ ಕೂಡ ಗೋಲೋಕದ ಒಂದು ಭಾಗವೇ. ಸೊ ಈ ರೀತಿ, ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಚಿತ್ರ ಫೋಟೋ ರೂಪದಲ್ಲಿ ಕೂಡ ಭಗವಂತನ ಪೂಜಿಸಬಹುದು. ಆದ್ರೆ ಇದನ್ನು ನಾವು ಮಾಡ್ಬೇಕು, ನಿತ್ಯವಾಗಿ ಮಾಡ್ಬೇಕು. ಶ್ರೀ ವಿಗ್ರಹ ಆರಾಧನ ನಿತ್ಯ ನಾನ ಶೃಂಗಾರ ತನ್ಮಂದಿರ ಮಾರ್ಜನಾದು. ಶೃಂಗಾರ, ಸೊ ಭಗವಂತನನ್ನು ಆಗ ಶೃಂಗಾರ ಮಾಡ್ತೀವಿ. ಆದ್ರೆ ಈ ಫೋಟೋ ರೂಪದಲ್ಲೆಲ್ಲ ಅವಕಾಶ ಇರೋದಿಲ್ಲ. ಆದ್ರೆ ಮೂರ್ತಿ ರೂಪದಲ್ಲಿ ಭಗವಂತನಿಗೆ ನಾವು ಡ್ರೆಸ್ಸಿಂಗ್ ಮಾಡ್ತೀವಿ. ನಾವು ಡ್ರೆಸ್ಸಿಂಗ್ ಮಾಡ್ಕೊಳ್ಬೇಕಂದ್ರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಾವೆಲ್ಲ ಈ ಕಡೆ ಸರಿ ಇದೆಯಾ, ಆ ಕಡೆ ಸರಿ ಇದೆಯಾ, ಈ ಬಟ್ಟೆ ಈ ಕಡೆ ಸರಿಯಾಗಿ ಬಂತ, ಆ ಕಡೆ ಸರಿಯಾಗಿ ಬಂತ. ಸೊ ನಾವು ನಮ್ಮನ್ ಮಾಡ್ಕೊಳ್ಳೋದಲ್ಲ, ನಾವು ಭಗವಂತನಿಗೆ ಮಾಡ್ಬೇಕು ಶೃಂಗಾರ. ರಾಧಾಕೃಷ್ಣನೋ, ಸೀತಾರಾಮನೋ, ಲಕ್ಷ್ಮೀನಾರಾಯಣನೋ, ಇಲ್ಲ ಗೌರ್ನಿತಾಯ್, ಜಗನ್ನಾಥ್. ಸೊ ಇವರನ್ನು ನಾವು ಡ್ರೆಸ್ ಮಾಡುವುದು, ನಾವು ನಮ್ಮ ಶೃಂಗಾರ ಮಾಡ್ಕೊಳ್ಳೋದು ನಾವು ಬಿಟ್ಟು ಭಗವಂತನನ್ನು ಶೃಂಗಾರ ಮಾಡ್ಬೇಕು. ಸೊ ಅವನಿಗೆ ಶೃಂಗಾರ ಮಾಡುವಾಗ ಬಟ್ಟೆಗಳು ಅದು ಸ್ವಚ್ಛವಾಗಿರ್ಬೇಕು. ಮತ್ತೆ ಭಗವಂತನಿಗೆ ಆಭರಣಗಳು ಹಾಕ್ತೇವೆ, ಭಗವಂತನಿಗೆ ಹೂಮಾಲೆಯನ್ನು ಇದು ಮಾಡ್ತೇವೆ. ಹೂಗಳು ಅದು ಸುಗಂಧವಾಗಿರ್ಬೇಕು. ಅದೇನೋ ಒಂದು ಪರಿಮಳ ಇಲ್ಲದೆ ಏನೋ ಸಿಕ್ತು ನಮ್ಗೆ ತೊಗೊಂಬರೋದಲ್ಲ, ನಾವು ಅದನ್ನು ಇರೋದು. ಸೊ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಭಕ್ತರೇ ಮಾಡ್ತಾರೆ ಅವ್ರು ಎಲ್ಲ ಹೂಗಳಂತಂದು, ಹೂಗಳು ಯಾರೋ ಅದಕ್ಕೂ ಕೂಡ ಭಕ್ತರು ಹೋಗ್ತಾರೆ, ಪರ್ಚೇಸ್ ಮಾಡ್ತಾರೆ. ಸೊ ನಮ್ಗೆ ತುಂಬಾ ಸೇವೆ ಮಾಡ್ತಾ ಇದ್ದಾರೆ ಭಕ್ತರು. ಬೆಂಗಳೂರಿಂದ ಅವರು ವಿನೋದ್ ಪ್ರಭು ಮತ್ತೆ ಇವ್ರ ಮಾತಾಜಿ, ಅವರು ಪರ್ಚೇಸ್ ಮಾಡ್ತಾರೆ ಒಳ್ಳೆ ಹೂಗಳು, ಮತ್ತೆ ಕಳಿಸ್ತಾರೆ. ಮತ್ತೆ ಇಲ್ಲಿ ಬಂದು ಮತ್ತೆ ಭಕ್ತರು ಮಾಡ್ತಾರೆ ಮಾಲೆಗಳು. ಸೊ ಈ ರೀತಿ ಭಗವಂತನ ಶ್ರೀ ವಿಗ್ರಹ ಆರಾಧನ ನಿತ್ಯನಾನ. ಸೊ ಆರಾಧನೆ, ಭಗವಂತನ ವಿಗ್ರಹ ಆರಾಧನೆ, ಶೃಂಗಾರ ಮುಖ್ಯ. ಹೇಳ್ತಾರೆ ಪ್ರಭುಪಾದರು, ಒಳ್ಳೆ ಶೃಂಗಾರ ಇದ್ರೆ ನಾವು ದೇವಸ್ಥಾನದ ಪ್ರವೇಶ ಮಾಡಿ ಭಗವಂತನ ನೋಡಿದ ತಕ್ಷಣವೇ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ನಾವು ಮುಕ್ತರಾಗ್ತೇವೆ. ಭೌತಿಕವಾಗಿ ನಮ್ಮ ಮನಸ್ಸು ಇಷ್ಟೋ ಇರುತ್ತೆ, ಅಯ್ಯೋ ಹೀಗೆ ನನ್ನ ಪ್ರಪಂಚದಲ್ಲಿ ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ಆ ನೋವು, ಇದು ಏನೇನೋ ಇರುತ್ತೆ ನಮಗೆ. ಆದ್ರೆ ಭಗವಂತನ ಮಂದಿರದಲ್ಲಿ ಬಂದು ಆ ಭಗವಂತನ ಶೃಂಗಾರ ಮಾಡೋದು ನೋಡಿದ್ದೆ ನಮ್ಮ ಹೃದಯ ಅಷ್ಟು ನಮಗೆ ಒಂದು ಶಾಂತಿ ಸಿಗುತ್ತೆ. ಯಾಕಂದ್ರೆ ಸಾಕ್ಷಾತ್ ಭಗವಂತನ ಮುಂದೆ ಬಂದಿದ್ದೇವೆ ನಾವು. ಒಂದ್ ಕಡೆ ಪ್ರಭುಪಾದ ಹೇಳ್ತಾರೆ, ತುಂಬಾ ಡಿಸ್ಟರ್ಬ್ ಆಗಿದೆ ಮನಸ್ಸು, ನನಗೆ ತುಂಬಾ ಇದಾಗಿದೆ, ನನಗೆ ತಳಮಳ ಆಗ್ಬಿಟ್ಟಿದೆ, ನನಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ನನಗೆ ಏನು ಇಲ್ಲ, ಎಷ್ಟು ನಮಗೆ ಬರ್ಬೋದು ಆತರ ಸನ್ನಿವೇಶಗಳು. ಇನ್ನೊಂದು ಏನೋ ಜಪ ಮಾಡಕ್ಕೂ ನಂಗೆ ರುಚಿ ಇಲ್ಲ. ಸೊ ಪ್ರಭುಪಾದರು ಏನೂ ಇಲ್ಲ, ಆ ಭಗವಂತನ ಮುಂದೆ ಕೂತ್ಕೊಳ್ಳಿ ಸಾಕು. ಯಾಕಂದ್ರೆ ಸಾಕ್ಷಾತ್ ಭಗವಂತನೇ ಆ ವಿಗ್ರಹ. ಅಂದ್ರೆ ಅದು ಏನೋ ಬೊಂಬೆ ಅಲ್ಲ, ಸಾಕ್ಷಾತ್ ರಾಧಾಕೃಷ್ಣ. ಸೊ ಅವ್ರ ಮುಂದೆ ಹೋಗಿ ನಿಂತು ಕೂತ್ಕೊಂಡ್ರೆ ಸಾಕು. ಹೇಳ್ತಾರೆ ನಮಗೆ ಒಳ್ಳೇದೇ ಆಗುತ್ತೆ. ಅವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ನಾವು ಅವರ ನೋಡುವಾಗ ನಾವು ಸರಿಯಾಗಿ ನಮ್ಗೆ ಅವರು ದಿವ್ಯವಾಗಿ ಕಾಣೋದಿಲ್ಲ, ನಮ್ಗೆ ಭೌತಿಕವಾಗಿ ಕಾಣ್ತಾರೆ. ಆದ್ರೆ ಅವರು ನಮ್ಮನ್ನು ನೋಡೋದು, ಅದರಿಂದ ನಮಗೆ ನಮ್ಮ ಇದು ಆಗುತ್ತೆ. ಸೊ ಹೀಗೆ ವಿಗ್ರಹ ಸೇವೆ ತುಂಬಾ ಮುಖ್ಯ. ಕೇವಲ ನಾನು ಭಾಗವತ ಇದು ಮಾತ್ರ ಮಾಡ್ತೇನೆ, ನಾನು ಕ್ಲಾಸ್ ಮಾತ್ರ ಕೊಡ್ತೇನೆ, ಇಲ್ಲ ನಾನು ಬರೀ ಬುಕ್ ಡಿಸ್ಟ್ರಿಬ್ಯೂಷನ್ ತರ ಮಾಡ್ತೇನೆ, ಒಳ್ಳೇದು ಮಾಡಿ, ಅದು ಕೂಡ ಮಾಡಿ. ಜೊತೆಗೆ ನಮ್ಗೆ ಇದು ಕೂಡ ಬೇಕು, ಶ್ರೀ ವಿಗ್ರಹ ಆರಾಧನ ಶ್ರೀ ವಿಗ್ರಹ ಆರಾಧನ ನಿತ್ಯ ನಾನ, ನಿತ್ಯ ಪ್ರತಿನಿತ್ಯ ನಿತ್ಯ ನಾನ ಶೃಂಗಾರ ತನ್ಮನ್ ದಿರಮಾರ್ಜನಾದು. ಆಕ್ಚುಲಿ ಬಹಳ ಕಡೆ ಈ ಸೇವೆ ಇರೋರು ಬೆಳಿಗ್ಗಿಂದ ಸಂಜೆವರೆಗೂ ಎಂಗೇಜ್ಮೆಂಟ್ ಇರುತ್ತೆ. ಒಂದೊಂದು ದೇವಾಲಯಗಳಲ್ಲಿ ಭಕ್ತರು ಬೆಳಿಗ್ಗೆ ಮಂಗಳಾರತಿ ಮತ್ತೆ ರಾತ್ರಿ ಭಗವಂತನಿಗೆ ಶಯನ ಕೊಡೋವರೆಗೂ ಸೇವೆ ಇದೆ. ಇಷ್ಟು ಅವಕಾಶ ಇದೆ ವಿಗ್ರಹದ ರೂಪದಲ್ಲಿ ಭಗವಂತನಿಗೆ ಸೇವೆ ಮಾಡಕ್ಕೆ. ಶ್ರೀ ವಿಗ್ರಹ ಆರಾಧನ ನಿತ್ಯ ನಾನ ಶೃಂಗಾರ ಮಂದಿರ ಮಾರ್ಜನ. ಅದು ಇಲ್ಲ, ಅದು ಇಲ್ಲ, ಮಂದಿರ ಮಾರ್ಜನ. ಸೊ ನಮ್ಗೇನು ಮಂದಿರದಲ್ಲಿ ಸ್ವಚ್ಛ ಮಾಡಕ್ಕೆ ಎಷ್ಟು ಅವಕಾಶ ಇದೆ. ಸೊ ನಾವು ದೊಡ್ಡ ಮಂದಿರ ಮಾಡಿದಷ್ಟು ತುಂಬಾ ಇನ್ನೂ ಅವಕಾಶ ಹೆಚ್ಚಾಗುತ್ತೆ.
ಅಲ್ಲಿ ಎಲ್ಲೋ ಒಂದು ಇದಿರುತ್ತೆ, ಜೇಡರ ಬಲೆ ಇರುತ್ತೆ, ಇನ್ನೊಂದ್ ಕಡೆ ಇನ್ನೇನೋ ಪ್ರಸಾದದೇನೋ ಬಿದ್ದಿರುತ್ತೆ, ಇನ್ನೊಂದ್ ಕಡೆ ಇನ್ನೇನೋ ಅಲ್ಲಿ ನಮ್ಮ ಇಲಿಗಳದ್ದೇನೋ ತೊಂದರೆ ಆಗ್ತಾ ಇರುತ್ತೆ. ಎಷ್ಟು ಅವಕಾಶ ಇರುತ್ತೆ ಭಗವಂತನ ಮಂದಿರದಲ್ಲಿ. ಅಲ್ಲಿ ಶುಭ್ರ ಮಾಡೋದು, ಅಲ್ಲಿ ಮಾರ್ಜನ, ಆಕ್ಚುಲಿ ಮಂದಿರ ಮಾರ್ಜನ ನಾವು ಮಾಡೋದು ಅಂದ್ರೆ ನಮ್ಮ ಹೃದಯವನ್ನೇ ಸ್ವಚ್ಛ ಮಾಡ್ಕೊಳ್ಳೋದು. ನಾವು ಜಗನ್ನಾಥ ಇದ್ರಲ್ಲಿ ನೋಡ್ತೀವಲ್ಲ, ಜಗನ್ನಾಥ ರಥಯಾತ್ರೆ ಮುಂಚೆ ಅಲ್ಲಿ ಗುಂಡಿಚ ಮಾರ್ಜನ ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರೇ ಸ್ವತಃ ಅವರು ಗುಂಡಿಚ ಮಾರ್ಜನವನ್ನು ಮಾಡಿಸ್ತಾ ಇದ್ರು, ಭಕ್ತರನ್ನೆಲ್ಲ ಸೇರಿಸ್ಕೊಂಡು ಅವ್ರು ಮಾಡ್ತಾ ಇದ್ರು. ಸೊ ಮಂದಿರ ಮಾರ್ಜನ. ಸೊ ಇದೆಲ್ಲ ನಮಗೆ ಇದು ಭಗವಂತನ ಇದು ಮಾಡೋದ್ರಿಂದ ನಮ್ಮ ಹೃದಯವನ್ನು ನಾವು ಸ್ವಚ್ಛ ಮಾಡ್ತೇವೆ. ವೈಕುಂಠ ಲೋಕದಲ್ಲಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಎಲ್ಲವೂ ಕೂಡ ಸ್ವಚ್ಛವಾಗೇ ಇದೆ ವೈಕುಂಠ ಲೋಕ. ಇಲ್ಲಿ ಭೌತಿಕ ಲೋಕದಲ್ಲಿ ಅಂದ್ರೆ ಇಲ್ಲಿ ಧೂಳು ಬರುತ್ತೆ, ಇನ್ನೊಂದು ಕೊಳಕಾಗತ್ತೆ, ಎಲ್ಲ ಇದು ಭೌತಿಕ ಜಗತ್ತು, ರಾಜಸ ತಾಮಸ ಪ್ರಭಾವ ಬರುತ್ತೆ. ಇದು ವೈಕುಂಠ ಲೋಕ ಎಲ್ಲ ಕೂಡ ತಳಪಳ ಅಂತ ಉಳಿತಾ ಇರುತ್ತೆ. ಆದರೂ ಕೂಡ ಹೇಳ್ತಾರೆ, ಅಲ್ಲಿ ಎಷ್ಟೋ ಜನ ಲಕ್ಷ್ಮೀ ದೇವಿಯರು ಮತ್ತೆಲ್ಲ ಅಲ್ಲಿ ಭಕ್ತರು ಅವರೆಲ್ಲ ಕೂಡ ಅವರು ಭಗವಂತನು ಬರ್ತಾನೆ, ಇಲ್ಲಾಂದ್ರೆ ಭಗವಂತನ ಅರಮನೆ, ಭಗವಂತನ ವಾಸಸ್ಥಾನ ಎಲ್ಲವೂ ಕೂಡ ಅವರು ಸ್ವಚ್ಛ ಮಾಡ್ತಾ ಇರ್ತಾರೆ. ಕ್ಲೀನ್ ಆಗೇ ಇದೆ, ಏನು ಕಾಣದೆ ಅಲ್ಲಿ ಧೂಳು ಕಾಣೋದಿಲ್ಲ ಅಲ್ಲಿ. ಆದ್ರೂ ಕೂಡ ಅವರು ಪೊರಕೆ ಇಟ್ಕೊಂಡು ಏನಿಟ್ಕೊಂಡು ಕ್ಲೀನ್ ಮಾಡ್ತಾ ಇರ್ತಾರೆ. ಮತ್ತೆ ಅವರ ಒಂದು ಇದರಿಂದ ಅದು ಶೈನಿಂಗ್ ಆಗುತ್ತೆ ಅಂತ ಅವರು ಒಂದು ಬಟ್ಟೆಯಿಂದ ಅವರು ಇದು ಮಾಡೋದು. ಅದು ವೈಕುಂಠ ಲೋಕದಲ್ಲಿ ನಿತ್ಯವಾಗಿ ಭಕ್ತರು ಭಗವಂತನ ಸೇವೆ ತೊಡಗಿದ್ದಾರೆ. ಸೊ ಅದೇ ಅವಕಾಶ ನಮಗೆ ಆಚಾರ್ಯರು, ನಮಗೆ ಈ ಗುರುಗಳು ನಮಗೆ ಈ ಒಂದು ಇದರಲ್ಲೂ ಕೂಡ ಕಲ್ಪಿಸಿಕೊಡ್ತಾರೆ. ಶ್ರೀ ವಿಗ್ರಹಾರಾಧನ ನಿತ್ಯ ನಾನ ಶೃಂಗಾರ ತನ್ಮಂದಿರ ಮಾರ್ಜನ ಅದು ಯುಕ್ತಸ್ಯ ಭಕ್ತಂ ಶನಿಯುಂಜತೋಪಿ ಒಂದೇ ಗುರು ಶ್ರೀ ಚರಣಾರವಿಂದ. ಇದೆಲ್ಲ ಬಹಳ ಮುಖ್ಯ, ಸರಳ ವಿಧಾನಗಳು. ಆದ್ರೆ ಇದರಿಂದ ನಮ್ಮ ಮನಸ್ಸು ಹೇಗೆ ಧ್ರುವ ಮಹಾರಾಜರು ಅವರ ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ದಾರೆ, ಅವ್ರು ಭಗವಂತನನ್ನು ಧ್ಯಾನಿಸಿ, ಅವ್ರು ಭಗವಂತನ ಅಂತಿಮ ಸಮಯಕ್ಕೆ ಅವರು ಅಂತೆ ನಾರಾಯಣ ಸ್ಮೃತಿ, ಆಕ್ಚುಲಿ ಅವರು ಅದರಲ್ಲಿ ಇದ್ದಾರೆ. ಆದರೂ ಕೂಡ ಅವರು ಇನ್ನ ಸ್ವಲ್ಪ ಏನೋ ಅವರು ಇರುವ ಒಂದು ರಾಜಕೀಯದಲ್ಲೋ ಇನ್ನೊಂದಲ್ಲೋ ಸ್ವಲ್ಪ ಕಲ್ಮಶ ಬಂದಿರ್ಬೋದೇನೋ. ಸೊ ಅದನ್ನು ಕೂಡ ಸಂಪೂರ್ಣವಾಗಿ ತೊಳೆದು ಅವರೀಗ ಪರಿಪೂರ್ಣತೆಯನ್ನು ಸಾಧಿಸ್ತಾ ಇದ್ದಾರೆ. ಸೊ ಇದು ಮುಖ್ಯ, ನಮ್ಗೆ ಮುಖ್ಯ. ಇದರಿಂದ ಈ ಶ್ಲೋಕದಲ್ಲಿ ಭಾವಾರ್ಥ ಆಚಾರ್ಯರು ಈ ರೀತಿ ಭಗವಂತನ ಸಾಕಾರ ರೂಪದಲ್ಲಿ ನಾವು ಅವನ ಸೇವೆ ಮಾಡೋದು ಇದು ಮುಖ್ಯ ಆಯ್ತು. ನಿರಾಕಾರ ರೂಪದಲ್ಲಿ ಇದ್ದಾರೆ, ಆದರೆ ಅವರು ಪರಿಪೂರ್ಣತೆ ಹಂತದಲ್ಲಿಲ್ಲ, ಅದು ಒಂದು ಹೆಜ್ಜೆ ಅಷ್ಟೇ. ಕ್ಲೇಶಾಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸ. ಅರ್ಜುನ 12ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಪ್ರಶ್ನೆ ಮಾಡಿದಾಗ 2 ರೀತಿಯ ಆಧ್ಯಾತ್ಮಿಕವಾದಿಗಳಿದ್ದಾರೆ. ಒಬ್ಬರು ನಿನ್ನನ್ನು ನಿರಾಕಾರ ಸ್ವರೂಪವಾಗಿ ನೋಡ್ತಾರೆ, ಒಬ್ಬರು ಸಾಕಾರ ಮೂರ್ತಿಯಾಗಿ ನಿನ್ನ ಪೂಜಿಸ್ತಾರೆ. ಯಾವುದು ಉತ್ತಮ ಅಂತ ಅರ್ಜುನ ಕೇಳಿದ ಕೃಷ್ಣ ಸ್ಪಷ್ಟವಾಗಿ ಹೇಳೋದು, ನನ್ನ ದಿವ್ಯ ರೂಪದಲ್ಲಿ ಸಾಕಾರ ಮೂರ್ತಿಯಾಗಿ ನನ್ನನ್ನು ಪೂಜಿಸೋದು, ನನ್ನ ಸೇವೆ ಮಾಡೋದೇ ಅದು ಉನ್ನತ ಸ್ಥಿತಿ, ಅದೇ ಪರಿಪೂರ್ಣ ಸ್ಥಿತಿ. ಬೇರೆದು ಅದು ಕ್ರಮೇಣ ಬರ್ತಾರೆ, ನನಗೆ ಬರ್ತಾರೆ ಅವರು, ಆದರೆ ಇನ್ನ ಸಮಯ ಆಗುತ್ತೆ. ಆಮೇಲೆ ಅದು ಕಷ್ಟ ಕೂಡ. ಕ್ಲೇಶ ಅಧಿಕತರ ತೇಷ ಅವ್ಯಕ್ತ ಆಸಕ್ತ ಚೇತಸ. ಸೊ ಅವ್ಯಕ್ತ ರೂಪದಲ್ಲಿ ಭಗವಂತನ ಧ್ಯಾನಿಸೋದಿಲ್ಲ, ನಮಗೆ ಭಗವಂತನು ವ್ಯಕ್ತಿ ರೂಪವಾಗಿ ನಾವು ಅವರನ್ನು ಸೇವೆ ಮಾಡಬೇಕು. ಸೊ ಆಕ್ಚುಲಿ ಇನ್ನೊಂದು ನಾನು ನೆನಪು ಮಾಡ್ಕೊಳ್ತಾ ಇದ್ದೆ, ಒಂದು ಚೈತನ್ಯ ಇದರಲ್ಲಿ ಇವತ್ತು ಸಂಜೆ ಚೈತನ್ಯ ಚರಿತಾಮೃತ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಭಕ್ತರೆಲ್ಲರೂ. ಸೊ ನೀವು ಕೂಡ ಜಾಯಿನ್ ಆಗ್ಬೋದು. ಸಂಜೆ 5 ಗಂಟೆಯಿಂದ 5:30, 6 ಗಂಟೆಗೇನೋ ಇರುತ್ತೆ ಡೈಲಿ ಚೈತನ್ಯ ಚರಿತಾಮೃತ. ಹೇಳ್ತಾರೆ ಭಗವದ್ಗೀತೆಯನ್ನು ನಮಗೆ ಪ್ರಾರಂಭ ಶಿಲ ಪ್ರಭುಪಾದರ ಮಾತುಗಳಲ್ಲಿ ಭಗವದ್ಗೀತೆ ಎಲ್ಲ ವೇದಗಳ ಸಾರ, ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲ ಅಂತ. ಸೊ ಅದನ್ನ ಸಾರ ಭಗವಂತನ ಕೊಟ್ಟಿದ್ದಾನೆ. ಅದರದ್ದೇ ನಮಗೆ ಡೀಟೇಲು ಈ ಭಾಗವತ. ನಾವೇನು ಭಾಗವತವನ್ನು ಓದ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನ ಡೀಟೇಲು ಚೈತನ್ಯ ಚರಿತಾಮೃತ ಅಂತ. ಇದು ಒಂದು ರೀತಿ ಪ್ರಭುಪಾದರು ಹೇಳ್ತಾರೆ, ಇದು ನಮಗೆ ಗ್ರಾಜುಯೇಷನ್ ಅಂದ್ರೆ ಅದು ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳ್ತಾರೆ. ಇದು ಭಗವದ್ಗೀತಾ ಗ್ರಾಜುಯೇಷನ್ ಅಂದ್ರೆ ನಾವೀಗ ಡಿಗ್ರಿ ಮಾಡ್ತೀವಿ, BA BSc BE ಇದೆಲ್ಲ ಇದರ ಗ್ರಾಜುಯೇಷನ್. ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ MA MSc MEd ಏನೋ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ MD. ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ಭಾಗವತ, ವಿದ್ಯಾ ಭಾಗವತ ವಿದ್ಯೆ ವೈದಿಕ ಇದರಲ್ಲಿ ಕಲ್ತಿರೋದು ವಿದ್ಯೆ ಅಂತ ಹೇಳಿದ್ರೆ ಯಾರು ಭಾಗವತವನ್ನು ಕಲ್ತಿದ್ದಾರೆ ಅದನ್ನು ಪಾಲನೆ ಮಾಡ್ತಾರೆ, ಅದು ವಿದ್ಯೆ, ಅದು ನಿಜವಾದ ವಿದ್ಯೆ, ಅದು ಪೋಸ್ಟ್ ಗ್ರಾಜುಯೇಷನ್. ಹಾಗೆ ಚೈತನ್ಯ ಚರಿತಾಮೃತ ಹೇಳ್ತಾರೆ ಅದು PhD, ಅದು PhD ಮಾಡ್ತಾರೆ, ಅವರು ಡಾಕ್ಟರೇಟ್ ಪಡಿತಾರೆ, ರಿಸರ್ಚ್ ಮಾಡ್ತಾರೆ. ಸೊ ಹಾಗೆ ಚೈತನ್ಯ ಚರಿತಾಮೃತ ಆ ಗ್ರಂಥ. ಸೊ ಅದು ಕೂಡ ಸಂಜೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ತಾವು ಯಾರು ಫ್ರೀ ಇದ್ದೀರಾ ಜಾಯಿನ್ ಆಗ್ಬೋದು. ಅದನ್ನ ರೀಡಿಂಗ್ ಏನೋ ಮಾಡ್ತಾ ಇರ್ತಾರೆ ಸಂಜೆ 5 to 6. ಮತ್ತೆ ಡಿಸ್ಕಸ್ ಮಾಡಿ, ಅದು ಎಷ್ಟೆಷ್ಟು ವಿಷಯ ಇದೆ ತಿಳಿದು ಬೇರೆ ಬೇರೆ ಟೀಚರ್ಸ್ ಕೂಡ ತಗೊಳ್ತಾರೆ ಅಂತ ಹೇಳ್ತಾ ಇದ್ರು, ಒಳ್ಳೇದು. ಸೊ ಹಾಗೆ ಅವರು ಕೂಡ ಮೊದಲೇ ಪ್ರಿಪೇರ್ ಆಗಿ ಅವರು ಬಂದು ಡಿಸ್ಕಸ್ ಮಾಡಿ ಒಳ್ಳೇದು. ಸೊ ಅದರಲ್ಲಿ ಚೈತನ್ಯ ಮಹಾಪ್ರಭು ಒಂದು ಲೀಲೆ ಹೇಳ್ತಾರೆ. ಒಬ್ರೇನು ಗೌರಿದಾಸ್ ಪಂಡಿತ್ ಅನ್ಸುತ್ತೆ ಮೋಸ್ಟ್, ಅವರ ಭಕ್ತರು. ಸೊ ಅವರ ಮನೆಗೆ ಇವರು ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದರು ಬರ್ತಾರೆ. ಅವ್ರು ಬಂದಾಗ ಆಗ್ಲೇ ಅವ್ರ ಮನೆಯಲ್ಲಿ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳ ಮೂರ್ತಿಯನ್ನು ಸ್ಥಾಪಿಸಿ ಪೂಜೆ ಮಾಡ್ತಾರೆ, ನಿತ್ಯ ಸೇವೆ ಮಾಡ್ತಾ ಇರ್ತಾರೆ. ಸೊ ಚೈತನ್ಯ ಮಹಾಪ್ರಭು ನಿತ್ಯಾನಂದರು ನೋಡ್ತಾರೆ,
ಸೊ ನಾವು ಬಂದಿದ್ದೇವೆ ಆಲ್ರೆಡಿ. ಆದ್ರೆ ನಮ್ಮ ಪೂಜೆ ಇಲ್ಲಿ ನಡೀತಾ ಇದೆ. ಇವ್ರಾಗ್ಲೇ ಗೌರಿದಾಸ್ ಪಂಡಿತ್, ಇವ್ರು ಶುದ್ಧ ಭಕ್ತರು, ಇವ್ರಿಗೆ ಗೊತ್ತು ನಾವು ಸಾಕ್ಷಾತ್ ಕೃಷ್ಣ ಬಲರಾಮರು ಅಂತ. ಸೊ ಅವರು ಅವರ ಪೂಜೆಗಳು ಮಾಡ್ತಾರೆ. ಸೊ ಇವರು ಅವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಕಾಲ ಅವರೇನು ಆಹಾರ ಕೊಡ್ತಾರೆ, ಇದು ಸ್ವೀಕರಿಸ್ತಾರೆ. ನಂತರ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆಯ್ತು ನಾವು ಬರ್ತೇವೆ, ನಾವು ಹೋಗ್ಬೇಕು ನಾವು. ಸೊ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳು ಹೋಗ್ತಾ ಇದ್ದಾರೆ. ಆದ್ರೆ ಗೌರಿದಾಸ್ ಪಂಡಿತ್ ಬಿಡ್ತಾ ಇಲ್ಲ. ನೀವು ಹೋಗ್ಬಾರ್ದು, ನೀವು ಹೇಗೆ ನಾನು ಬಿಟ್ಟು ಹೋಗ್ತೀರಾ? ನಾನು ನಿಮ್ಮ ಶುದ್ಧ ಭಕ್ತ, ನೀವು ಇನ್ನ ಸ್ವಲ್ಪ ಸಮಯ ಇರ್ಬೇಕಲ್ಲ, ನಮ್ಮ ಮನೇಲೇ ಇರ್ಬೇಕು ನೀವು. ಸೊ ಮತ್ತೆ ಭಗವಂತನ ಏನ್ ಮಾಡ್ತಾನೆ, ಇವ್ರು ಬಿಡೋದಿಲ್ಲ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಹೋಗ್ಲಿಕ್ಕೆ. ಸೊ ಇವ್ರೇನ್ ಮಾಡ್ತಾರೆ, ಈ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳು ಆ ಪ್ರತಿಮೆಗಳಾಗ್ಬಿಡ್ತಾರೆ. ಪ್ರತಿಮೆ ಅಂದ್ರೆ ವಿಗ್ರಹಗಳಾಗ್ಬಿಡ್ತಾರೆ, ನಿಂತ್ಕೊಂಡ್ಬಿಡ್ತಾರೆ. ಮತ್ತೆ ಆಚೆ ಅವ್ರಿಗೆ ಪೂಜಿಸಿದಿರುವ ವಿಗ್ರಹಗಳು, ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಮೂರ್ತಿಗಳು, ಗೌರಾನಿತ್ಯ, ಅವರು ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರಿಗೆ ಗೌರಿದಾಸ್ ಪಂಡಿತ್ ನೋಡ್ತಾರೆ, ಇಲ್ಲಿ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ನನ್ನ ಆತಿಥ್ಯವನ್ನು ಸ್ವೀಕರಿಸಿದ ಇವರು ಮೂರ್ತಿಗಳಾಗ್ಬಿಟ್ಟಿದ್ದಾರೆ, ನನ್ನ ಮೂರ್ತಿಗಳಾಗ್ಬಿಟ್ಟಿದ್ದಾರೆ. ಅಲ್ಲಿ ಅವರು ಮೂರ್ತಿ ರೂಪದಿಂದ ಹೋಗ್ತಾ ಇದ್ದಾರೆ. ಸೊ ಅವ್ರು ಅಲ್ಲೋಗಿ ಅವರನ್ನು ನಿಲ್ಲಿಸಕ್ ನೋಡ್ತಾರೆ. ಹಾಗೆ ಹೀಗೆ ಸ್ವಲ್ಪ ಸಮಯ ಏನೋ ನಡೆಯುತ್ತೆ ಅನ್ಸುತ್ತೆ. ಅದು ಆ ಲೀಲೆ, ಭಗವಂತನ ಲೀಲೆ. ಭಗವಂತನ ತೋರಿಸೋದು ಅವನು, ಅವನ ಮೂರ್ತಿ ಬೇರೆ. ಸೊ ಭಗವಂತನ ಮೂರ್ತಿ, ದಿವ್ಯ ಮೂರ್ತಿ, ನಾವು ಅದನ್ನು ಬೆಳೆಸ್ಕೊಳ್ಬೇಕು, ನಾವು ಅದನ್ನು ಆ ದೃಷ್ಟಿಯನ್ನು ಪಡಿಬೇಕು. ಸೊ ನಮಗೆ ಆ ಅವಕಾಶ ಇದೆ. ಸೊ ಈ ಮೂರ್ತಿ ನಾವು ಪೂಜೆ ಮಾಡೋದು, ನಾವು ದರ್ಶನ ಮಾಡೋದು, ಅವರಿಗೆ ಸೇವೆ ಮಾಡೋದು, ಅದು ಕೇವಲ ಬೊಂಬೆ ಅಲ್ಲ, ಅದು ಸಾಕ್ಷಾತ್ ಭಗವಂತ. ಕೊನೆಗೆ ಆಗುತ್ತೆ ಅನ್ಸುತ್ತೆ, ಕೊನೆಗೆ ಮೋಸ್ಟ್ಲಿ ಏನೋ ಆಗುತ್ತೆ, ಆಚೆ ಅವರು ಕೋಲ್ ಇಟ್ಕೊಳ್ತಾರೆ, ಕಟ್ಟಿಗೆನೂ ಇಟ್ಕೊಳ್ತಾರೆ ಏನೋ, ಅದು ಇದೇ ಇರ್ಬೇಕು ಮೋಸ್ಟ್ಲಿ. ಸ್ವಲ್ಪ ನಾನು ಮಿಕ್ಸಪ್ ಮಾಡ್ತಾ ಇರ್ಬೋದು, ನೋಡಿ ನೀವು ಸ್ವಲ್ಪ ಚೆಕ್ ಮಾಡಿ. ಸೊ ಅದರಲ್ಲಿ ಕೊನೆಗೆ ಒಬ್ರು ಭಕ್ತರು ಇರ್ತಾರೆ, ಒಬ್ರು ಅವ್ರ ಶಿಷ್ಯರು, ಗೌರಿದಾಸ್ ಪಂಡಿತ್ ಶಿಷ್ಯರು ಅನ್ಸುತ್ತೆ, ಹೇಳ್ತಾರೆ, ಭಗವಂತನ ಕೊನೆಗೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಅವರ ಹೃದಯವನ್ನು ಪ್ರವೇಶಿಸ್ಬಿಡ್ತಾರೆ. ಸೊ ಹಾಗಾಗಿ ಅವರು ಹೃದಯ ಚೈತನ್ಯ, ಅವ್ರ ಹೃದಯದಲ್ಲಿ ಎಷ್ಟು ಅವರು ಸ್ವಚ್ಛವಾಗಿ ಶುಭ್ರವಾಗಿದ್ದಾರೆ ಅಂದ್ರೆ ಭಗವಂತನೇ ಅವರ ಹೃದಯದಲ್ಲಿ ಪ್ರವೇಶಿಸ್ಬಿಡ್ತಾರೆ. ಯಾಕಂದ್ರೆ ಇವರು ಗೌರಿದಾಸ್ ಪಂಡಿತ್ ಬಿಡ್ತಾ ಇಲ್ಲ ಹೋಗಕ್ಕೆ. ಸೊ ಕೊನೆಗೆ ಅವ್ರು ಎಲ್ಲಿ ಹೋಗೋದು, ನಾವು ಎಲ್ಲಿ ತಪ್ಪಿಸ್ಕೊಂಡು ಅವ್ರ ಶಿಷ್ಯರ ಒಂದು ಹೃದಯದಲ್ಲಿ ಅವ್ರು ಪ್ರವೇಶಿಸ್ತಾರೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಇನ್ನೇನಾದ್ರೂ ನೀವು ಹೇಳ್ಬೇಕು ಅಂದ್ರೆ ಇವತ್ತು ನಾವು ಡಿಸ್ಕಸ್ ಮಾಡಿದ